ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. 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 ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ. ನಿತ್ಯಂ ಭಾಗವತ ಸೇವಯ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಭಕ್ತಿರ್ಭವತಿ ನೈಷ್ಠಿಕಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ರಾಮ ರಾಮ ಹರೇ ಹರೇ. 4ನೇ ಸ್ಕಂದ 19ನೇ ಅಧ್ಯಾಯ 15ನೇ ಶ್ಲೋಕ ಅಲ್ಲ ಮಾತಾಜಿ? ಹೌದು ಹೌದು ಪ್ರಭು. ಓಕೆ. ವದನ್ ನಿವೃತ್ತತಂ ಭೂಯೋ ಅಂತೇವೋ ತೀವ್ರ ಆಕ್ರೋದಯಾತ್ ಜೈ ಯಜ್ಞ ಅನತಾತ ಮಹೇಂದ್ರ ವಿಬುಧಾದಮಂ. ವದಂತ್ ಕೊಲ್ಲುವುದರಿಂದ, ನಿವೃತ್ತಂ ತಡೆಯಲ್ಪಟ್ಟ, ತಂ ಪೃಥುವಿನ ಮಗನನ್ನು, ಭೂಯ ಮತ್ತೆ, ಅಂತವೇ ಕೊಲ್ಲುವುದಕ್ಕೋಸ್ಕರ, ಅತ್ರಿ ಮಹಾಮುನಿ ಅತ್ರಿಯು ಅಚೋದಯತ್ ಪ್ರೇರೇಪಿಸಿದನು. ಜೈ ಕೊಲ್ಲು. ಯಜ್ಞ ಅನಾಥಂ ಯಜ್ಞಕ್ಕೆ ಅಡ್ಡಿ ಮಾಡಿದವನನ್ನು, ಆತ ನನ್ನ ಪ್ರೀತಿಯ ಮಗನೇ, ಮಹಾ ಇಂದ್ರಂ ಸ್ವರ್ಗದ ದೊರೆಯಾದ ಇಂದ್ರನನ್ನು, ವಿಬುಧ ಅಧಮಂ ದೇವತೆಗಳಲ್ಲಿ ನೀಚನಾದ, ಅನುವಾದ: ಪೃಥು ಪುತ್ರನು ಇಂದ್ರನನ್ನು ಕೊಲ್ಲದೆ ಅವನಿಂದ ವಂಚಿತನಾಗಿ ಹಿಂತಿರುಗುವುದನ್ನು ನೋಡಿ, ಅತ್ರಿ ಮುನಿಯು ಋತು ಮಹಾರಾಜನ ಯಜ್ಞಕ್ಕೆ ಅಡ್ಡಿಯನ್ನುಂಟು ಮಾಡಿ ದೇವತೆಗಳನ್ನೆಲ್ಲ ಅತ್ಯಂತ ಕೆಳಮಟ್ಟಗಳಿಂದ ಆ ಪಾಪಿ ಇಂದ್ರನನ್ನು ಒಡೆಯನೆ ಕೊಲ್ಲಬೇಕು. ಮತ್ತೆ ಅವನಿಗೆ ಹೇಳಿದನು, ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರಂದ್ರೆ, ಅತ್ರಿ ಮುನಿ ಹೇಳ್ತಾರಂದ್ರೆ, ಪೃಥು ಮಹಾರಾಜನ ಅಂದ್ರೆ ಯಜ್ಞಕ್ಕೆ ನಾವು ನೋಡಿರ್ಬೋದು, ಯಾರ್ದು ಪೃಥು ಮಹಾರಾಜರದ್ದು ಏನು 99ನೇ ಯಜ್ಞ, ಏನು
ಆ ಸಂಪೂರ್ಣ ಅಂದ್ರೆ ಆಗಿರುತ್ತೆ. ಅಂದ್ರೆ ಒಂದು ಇದು ಮಾಡಿದ್ರೇನು 100 ಕಂಪ್ಲೀಟ್. ಆಗ ಏನ್ ಮಾಡ್ತಾರೆ, ಇಂದ್ರ ಅವರು ಕುದುರೆಯನ್ನು ಇದು ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ. ಸನ್ಯಾಸಿ ವೇಷವನ್ನು ನಾವು ನೋಡಿದ್ವಿ. ಹಾಗೇನೆ ನಿನ್ನೆ ಪ್ರಭು ಸಹ ಹೇಳಿದ್ರು ಕ್ಲಾಸ್ ಅಲ್ಲಿ, ಅಂದ್ರೆ ಇಂದ್ರನಿಗೆ ಆಕ್ಚುಲಿ ಏನು ಇದು ಮಾಡ್ಬೇಕಂತ ಇದು ಇರಲಿಲ್ಲ. ಯಾಕೆಂದ್ರೆ ಈಗ ನೋಡಿ, ಅಸುರರು ಎಲ್ಲಿಯಾದ್ರೂ ಮಾಡ್ತಾ ಇದ್ರೆ ಅವರು ಮಾಡಿದರಿಂದ ಏನು ಸಮಸ್ಯೆ ಆಗ್ತದೆ ಎಲ್ಲ ಜನರಿಗೆ. ಆದ್ರೆ ಇಲ್ಲಿ ಭಕ್ತರ ಅಂದ್ರೆ ಭಗವಂತನ ಸ್ವಯಂ ಶಕ್ತಿ ಆವೇಶ ಅವತಾರ ಯಾರು, ಪೃಥು ಮಹಾರಾಜರು, ಅವರೇನು ಇಲ್ಲಿ ಯಾಗವನ್ನು ಏನು ಮಾಡ್ತಾ ಇರೋದು. ಇದರಿಂದ ಯಾವ್ದಾದ್ರು ಸಮಸ್ಯೆ ಆಗ್ತದಾ ಯಾರಿಗಾದ್ರೂ? ಯಾವುದೇ ಆದಂತ ಸಮಸ್ಯೆ ಇಲ್ಲ. ಅದಲ್ಲದೆ ಏನು ಒಳ್ಳೆಯದ ವಿಷಯ. ಹಾಗೇನೆ ಇದೇನು ದೇವರನ್ನು ತೃಪ್ತಿಗೊಳಿಸ್ಲಿಕ್ಕೆ ಅವರು ಮಾಡ್ತಾ ಇರುವ ಯಜ್ಞ. ಆದ್ರೂ ಇಂದ್ರನೇನು ಆ ಯಜ್ಞಕ್ಕೇನು ಅಡ್ಡಿಯನ್ನು ಉಂಟು ಮಾಡ್ತಾರೆ. ಯಾಕೆ ಅಂದ್ರೆ ಅವರ ಸ್ಥಾನ, ನನ್ನ ಸ್ಥಾನ ಎಲ್ಲಿ ಆದ್ರೂ ನಾನು ಕಳ್ಕೊಳ್ತೇನೆ ನಾನು. ಹಾಗೇನೆ ಅದಕ್ಕೆ ಹೇಳ್ತಾರೆ, ಒಂದು ಶತ ಕುರುತು ಅಂದ್ರೆ 100 ಯಜ್ಞಗಳನ್ನು ಮಾಡಿದವರು. ಅದರ ಯಾರು? ದೇವೇಂದ್ರ, ಇಂದ್ರನ ಹೆಸರುಂಟು. ಹಾಗೇನೆ ನನ್ನ ಹೆಸರು ಅಂದ್ರೆ ನಾನು 100 ಯಜ್ಞ ಮಾಡಿದವನು. ಇನ್ನು ಯಾರಾದ್ರೂ ಮಾಡಿದ್ರೆ ಅದೇನಾಗುತ್ತೆ, ನನ್ನ ಹೆಸರು ಹೋಗುತ್ತೆ. ನಾನು ಒಬ್ಬನೇ ಹಾಗೆ ಇರ್ಬೇಕು ಅಂತ ಏನು ಇಂದ್ರನಿಗೇನು ಇದಿರುತ್ತೆ, ಅಂದ್ರೆ ಅಹಂಕಾರ ಇರುತ್ತೆ. ನಾನೇ ಆ ಯಜ್ಞವನ್ನು ಮಾಡಿದವನು 100, ಅಂದ್ರೆ ನನಗಿಂತ ಮುಂದೆ ಹೋಗ್ಬಾರ್ದು ಅನ್ನೋದು ಇರುತ್ತೆ. ನಾವೊಂದು ಇದು ಪ್ರಾಣಿಯನ್ನು ನೋಡ್ಬೋದು, ಅದಕ್ಕೆ ಏನ್ ಹೇಳ್ತಾರೆ, ಏಡಿ. ಅದು ಏನ್ ಮಾಡುತ್ತೆ, ಒಂದು ಮೇಲೆ ಹೋಗುವಾಗ ಅದೇನ್ ಮಾಡುತ್ತೆ, ಇನ್ನೊಂದನ್ನು ಕೆಳಗೆ ಇಳಿಯುತ್ತೆ. ಅದು ಹೇಳ್ತಾರೆ ಅದನ್ನು ಆಕ್ಚುಲಿ ಮುಚ್ಚಬೇಕಂತ ಅಗತ್ಯ ಇಲ್ಲ ಅಂತೆ. ಅದು ತುಂಬಾ ಇದ್ರೆ ಅದೇನು ಮಾಡುತ್ತೆ, ಅದು ಒಂದು ಮೇಲೆ ಹತ್ತಿದಾಗ ಅದೇನು ಮತ್ತೊಂದನ್ನು ಮೇಲೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅಂದ್ರೆ ಅದೇ ತರ ಯಾರಿಗೆ ಅಂದ್ರೆ ತನ್ನ ಸ್ಥಾನ ಅಂದ್ರೆ ಇನ್ನೊಬ್ಬರಿಗೆ, ಅಂದ್ರೆ ನನ್ನ ಸ್ಥಾನ ಇದೆ ಆಕ್ಚುಲಿ ಇಂದ್ರನಿಗೆ ಏನಾಗುದು, ಆದ್ರೂ ಅವನೇನು ನನ್ನ ಇದನ್ನು ಯಾರು, ನನ್ನ ಸ್ಥಾನವನ್ನು ಯಾರು ತಗೊಳ್ಬಾರ್ದು ಅನ್ನೋದು ಅವನಿಗೇನು ಇಂದ್ರನಿಗೆ ಇದಿತ್ತು. ಆಕ್ಚುಲಿ ಅವನ ಉದ್ದೇಶ ಆಕ್ಚುಲಿ ಅದು ಏನು ತಪ್ಪು. ಅದಲ್ಲದೆ ಅವನೇನು ಸನ್ಯಾಸಿ ವೇಷವನ್ನು ಧರಿಸಿ ಇದನ್ನು ಮಾಡ್ಲಿಕ್ಕೆ ಹೊರಟಿದ್ದಾನೇನು, ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಅವನ ಉದ್ದೇಶ ಏನು ಮಾಡುದು, ಆ ಸನ್ಯಾಸಿ ವೇಷ ಧರಿಸಿ ಅವನೇನು ಮಾಡುದು, ಅಧರ್ಮದ ಕೆಲಸವನ್ನು ಮಾಡ್ತಿದ್ದಾನೆ. ಹಾಗೇನೆ ನಾವು ಶಾಸ್ತ್ರದಲ್ಲಿ ನೋಡ್ಬೋದು, ಹೀಗೇನೆ ನಾವು ನೋಡ್ಬೋದು ಬೇರೆ ಉದಾಹರಣೆಗಳು. ರಾವಣನನ್ನು ನೋಡ್ಬೋದು, ಅವನು ಸಹ ಏನ್ ಮಾಡ್ತಾನೆ, ಸನ್ಯಾಸಿ ವೇಷ ಧರಿಸಿ ಬರ್ತಾನೆ. ಯಾಕೋಸ್ಕರ ಬರ್ತಾನೆ? ಸೀತಾಮಾತೆಯನ್ನ ಅಪಹರಿಸಕ್ಕೆ ಪ್ರಭು. ಸೀತಾಮಾತೆಯನ್ನು ಅಪಹರಿಸಲಿಕ್ಕೆ ಬರ್ತಾನೆ. ಅವನ ಉದ್ದೇಶ ಯಾವಾಗೋಸ್ಕರ ಅವನು ಡ್ರೆಸ್ ಹಾಕಿಕೊಂಡದ್ದು? ಯಾವ್ದು ಉದ್ದೇಶಕ್ಕೋಸ್ಕರ? ಒಳ್ಳೆ ಉದ್ದೇಶಕ್ಕೋಸ್ಕರ ಹಾಕಿಕೊಂಡದ್ದ? ಕೆಟ್ಟ ಉದ್ದೇಶಕ್ಕೋಸ್ಕರ. ಕೆಟ್ಟ ಉದ್ದೇಶಕ್ಕೋಸ್ಕರ ಹಾಗೆ ನಾವು ಶಾಸ್ತ್ರದಲ್ಲಿ ತುಂಬಾ ಎಕ್ಸಾಂಪಲ್ ನೋಡ್ಬೋದು, ಉದಾಹರಣೆ ನೀವು ಸಹ ಚಿಂತಿಸಬಹುದು. ನಾವು ನೋಡುವುದಾದ್ರೆ ಪೂತನಿ ಸಹ ಸುಂದರವಾದ ಸ್ತ್ರೀಯ ಇದರಲ್ಲಿ ಬರ್ತಾರೆ. ಯಾವ ಉದ್ದೇಶದಿಂದ ಬರ್ತಾರೆ? ಕೃಷ್ಣನನ್ನು ಕೊಲ್ಬೇಕನ್ನೋ ಉದ್ದೇಶದಿಂದ. ಕೃಷ್ಣನನ್ನು ಕೊಲ್ಲಬೇಕು ಅಂತ ಉದ್ದೇಶದಿಂದ. ಬೇರೆ ಯಾವ ಉದಾಹರಣೆ ನೋಡ್ಬೋದು ನಾವು? ತೃಣಾವರ್ತ, ಅಕಾಸುರ. ತೃಣಾವರ್ತ ಯಾವ ರೂಪದಲ್ಲಿ ಬಂದ್ರು? ತೃಣಾವರ್ತ ಸುಂಟರ ಗಾಳಿ. ಮತ್ತೆ ಬೇರೆ ಯಾವ ಉದಾಹರಣೆ? ಕೃಷ್ಣ ಬುಕ್ ಅಲ್ಲಿ ರಾಕ್ಷಸ ಹಾವಿನ ವೇಷದಲ್ಲಿ ಬರ್ತಾರೆ. ಹಾವಿನ ವೇಷದಲ್ಲಿ ಬರ್ತಾರೆ. ಓಕೆ, ಅವರು ವೇಷ ಬದಲಿಸಿ ಬರ್ಬೋದು, ಆದ್ರೆ ಅವರ ಉದ್ದೇಶ ಯಾವಾಗೋಸ್ಕರ? ಭಗವಂತನ ತೃಪ್ತಿಪಡಿಸುವ ಉದ್ದೇಶವ? ಇಲ್ಲ, ಭಗವಂತನನ್ನ ತಮ್ಮ ಇಚ್ಛೆಯನ್ನು ಪೂರ್ತಿಗೊಳಿಸ, ತಮ್ಮ ಇಚ್ಛೆ, ಇಂದ್ರಿಯ ತೃಪ್ತಿ. ಅದೇ ರೀತಿ ಇಲ್ಲಿ ಸಹ ನಾವು ನೋಡ್ಬೋದು, ಅಂದ್ರೆ ಆ ವೇಷ ಧರಿಸಿ ಅವರೇನು ತನ್ನ ಇಂದ್ರಿಯ ತೃಪ್ತಿಯನ್ನು ಇದು ಮಾಡಿಕೋಸ್ಕರ ಏನು ಬರ್ತಾ ಇದ್ದಾರೆ. ಅದಲ್ಲದೆ ಅವರು ಯಾವುದೇ ಇದಕ್ಕೋಸ್ಕರ ಅವರೇನು ಬರ್ತಿಲ್ಲ. ಅದೇ ರೀತಿ ಇಂದ್ರನು ಸಹ ಏನು ಅವರ ಸ್ಥಾನ ಅಂದ್ರೆ ನನ್ನಿಂದ ಏನು ಹೋಗುತ್ತೆ ಅನ್ನೋದು, ಅಂದ್ರೆ ಆ ಶತ ಕೃತು ಅಂದ್ರೆ ಅವರಿಗೆ ಹೆಸರುಂಟು, ಅಂದ್ರೆ 100 ಯಜ್ಞಗಳನ್ನು ಮಾಡಿದವನು ದೇವೇಂದ್ರ ಅಂತ. ನನ್ನ ಏನು ಪದವಿ ಹೋಗ್ಬಾರ್ದಂತ ಅವ್ರೇನು ಆ ಇಂದ್ರ ಏನು ಮಾಡ್ತಾರೆ, ಇದನ್ನು ಕುದುರೆಯನ್ನೇನು ಕದೀತಾರೆ. ಅದು ಒಂದು ಸರ್ತಿ ಅಲ್ಲ, ಅವರು ಪುನಃ ಏನು ಬರ್ತಾರೆ. ನೆಕ್ಸ್ಟ್ ಯಾರಾದ್ರೂ ಓದ್ಬೋದಾ ಮಾತಾಜಿ? 16ನೇದ್ದು. ಹರೇ ಕೃಷ್ಣ.
ಹರೇ ಕೃಷ್ಣ. ಓದ್ಲಾ ಪ್ರಭು? ಓದಿ. 16ನೇದು ಯಾರು ಓದ್ತೀರಿ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏವಂ ವೈನ ಸುತ್ತಃ ಪ್ರೋಕ್ತಸ್ಥ ರಮಾಣಂ ವ್ಯಾಹ್ಯ ಅನ್ವರ್ಧವದರ್ವೃದ್ಧೋ ರಾವಣಂ ವೃದ್ಧರಾಡಿರವ. ಪದಾರ್ಥ ಒಂದು ಮಾತಾಜಿ. ಇಲ್ಲ ಅನುವಾದ ಓದಿಸಿದ ಅನುವಾದ ಅನುವಾದ. ಹೀಗೆ ಅತ್ರಿ ಮುನಿಯಿಂದ ತಿಳಿದುಕೊಂಡ ವೇನಪುತ್ರನು ಆಕಾಶ ಮಾರ್ಗದಲ್ಲಿ ವೇಗವಾಗಿ ತಪ್ಪಿಸಿಕೊಂಡು ಹೋಗುತ್ತಿದ್ದ ಇಂದ್ರನನ್ನು ಬೆನ್ನಟ್ಟಿದನು. ಅವನಿಗೆ ಇಂದ್ರನ ಮೇಲೆ ಬಹು ಕ್ರೋಧ ಉಂಟಾಗಿದ್ದಿತು. ಗೃಧರಾಜನು ರಾವಣನನ್ನು ಬೆನ್ನಟ್ಟಿದಂತೆ ಅವನು ಇಂದ್ರನನ್ನು ಅಟ್ಟಿಸಿಕೊಂಡು ಹೋದನು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಾವು ಅಂದ್ರೆ ಇದರಲ್ಲಿ ನೋಡ್ಬೋದು, ಅಂದ್ರೆ ರಾಮಾಯಣದಲ್ಲಿ ಅಂದ್ರೆ ಸೀತೆಯನ್ನು ಅಪಹರಿಸಿ ಹೋಗುವಾಗ ರಾವಣ ಹೇಗೆ ಅದು ಅಂದ್ರೆ ರಾವಣನ ಬೆನ್ನನ್ನು ಅಟ್ಟಿಸಿಕೊಂಡಾಗೆ ಏನು ಇಲ್ಲಿ ಹೇಳ್ತಾರೆ, ಇಂದ್ರನನ್ನೇನು ಅಟ್ಟಿಸಿಕೊಂಡು ಹೋಗ್ತಾ ಇದ್ದಾರಂತ. ಮುಂದಿಂದ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಓದಿ. ಶ್ಲೋಕ 17. ಸೋಷ್ಪಂ ರೂಪಂ ಚ ತದ್ವಿದ್ಯಾ ತಸ್ಮಾಹಂತರ್ಹಿತಾ ಸ್ವರಾಟ್ ವೀರಸ್ವಪುಷುಮಾದಾಯ ಪಿತುರ್ಯಜ್ಞಮುಪೇಯಿಮಾವಾನ್. ಅನುವಾದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಹೀಗೆ ಪೃಥುಪುತ್ರನು ಅಟ್ಟಿಸಿಕೊಂಡು ಬರುತ್ತಿದ್ದುದನ್ನು ನೋಡಿ ಇಂದ್ರನು ತನ್ನ ಕಪಟ ವೇಷವನ್ನು ತೊರೆದು ಯಾಗದ ಕುದುರೆಯನ್ನು ಅಲ್ಲೇ ಬಿಟ್ಟು ಮಾಯವಾದನು. ಮಹಾಪರಾಕ್ರಮಿಯಾದ ಪೃಥುಪುತ್ರನು ಯಜ್ಞಾಶ್ವವನ್ನು ತಂದೆಯ ಯಾಗ ಮಂಟಪಕ್ಕೆ ಮರಳಿ ತಂದನು. ಹರೇ ಕೃಷ್ಣ ಪ್ರಭುಜಿ. ಹಾಗೇನೆ ಅವರೇನು ಪುನಃ ಕುದುರೆಯನ್ನು ಮರೆತುತ್ತಾರೆ. ಅಂದ್ರೆ ಇಂದ್ರನಿಗೆ ಅಂದ್ರೆ ಒಮ್ಮೆ ಬರ್ತಾನೆ, ಪುನಃ ಬರ್ತಾನೆ. ಯಾಕೆಂದ್ರೆ ಅಲ್ಲಿ 100 ಕಂಪ್ಲೀಟ್ ಆಗುತ್ತದೆ, ಅದಕ್ಕೆ ಬಿಡುವುದಿಲ್ಲ ಏನು ಇಂದ್ರ. ಹೇಗೆ ಅಂದ್ರೆ ಹಠಮಾರಿತನದಿಂದ ಅವನು ಪುನಃ ಇಲ್ಲಿ ಹೇಳ್ತಾರೆ, ಪೃಥುಮಾರದ ಅಟ್ಟಿಸಿಕೊಂಡು ಬರುತ್ತಿದ್ದ ನೋಡಿ ಇಂದ್ರನು ತನ್ನ ಕಪಟ ವೇಷವನ್ನು ತೊರೆದು ಯಾಗದ ಕುದುರೆ ಅಲ್ಲೇ ಬಿಟ್ಟು ಮಾಯವಾಗುತ್ತಾನೆ. ಪುನಃ ಬರ್ತಾರೆ, ಪುನಃ ಅಲ್ಲಿಂದ ಹೋಗ್ತಾರೆ. ಇದೇ ರೀತಿ ಅವರೇನು ಮಾಡ್ತಾ ಇರ್ತಾರೆ. ಮುಂದಿನ ಓದಿ ಮಾತಾಜಿ. 18. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 18. ತತ್ತಸ್ಯ ಚಾದ್ಭುತಂ ಕರ್ಮ ವಿಚಕ್ಷ್ಯ ಪರಮರ್ಷಯಃ ನಾಮಧೇಯಂ ತುತುಸ್ತಸ್ಮೈ ವಿಜಿತಾಶ್ವ ಇತಿ ಪ್ರಭೋ. ಅನುವಾದ. ಪ್ರಿಯ ವಿದುರನೇ, ಮಹಾರಾಜ ಪೃಥುಪುತ್ರನ ಈ ಪರಾಕ್ರಮವನ್ನು ನೋಡಿ ಮಹಾತ್ಮರಾದ ಋಷಿಗಳು ಒಮ್ಮತದಿಂದ ಅವನಿಗೆ ವಿಜಿತಾಶ್ವ ಎಂಬ ಹೆಸರನ್ನು ಕೊಡಲು ನಿರ್ಧರಿಸಿದರು. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಧನ್ಯವಾದಗಳು. ಇಲ್ಲಿ ವಿಜಿತಾಶ್ವ ಅಂತ ಅವರಿಗೇನು ಹೆಸರು ಕೊಡ್ತಾರೆ ಪೃಥುರಾಜನ ಪುತ್ರನ. ಯಾಕೆ? ಅವರು ಕುದುರೆಯನ್ನು ಗೆದ್ದವನು, ಅದಕ್ಕೇನು ವಿಜಿತಾಶ್ವ ಅಂತ ಅವರಿಗೇನು ಹೆಸರನ್ನು ಇಲ್ಲಿ ಕೊಡ್ತಾರೆ. ಅಂದ್ರೆ ಹೇಳ್ತಾರೆ ಇಲ್ಲಿ, ಅಂದ್ರೆ ಅವರು ವಿಜಿತಾಶ್ವ ಅವರನ್ನು ಕೊಲ್ಲಿಕ್ಕೆ ಇದು ಮಾಡ್ತಾರೆ ಇಂದ್ರ. ಆದ್ರೆ ಅವರೇನು ಕಾವಿ ಬಟ್ಟೆಯನ್ನು ತೊಟ್ಟಿದ್ದಾರೆ, ಅದಕ್ಕೋಸ್ಕರ ಅವರನ್ನು ಬಿಡ್ತಾರೆ. ಈಗ ನೋಡಿ, ಆ ಒಂದು ಡ್ರೆಸ್ ಉಂಟಲ್ಲ, ಅದಕ್ಕೊಂದು ಇದುಂಟು, ಅವರೇನು ಆ ಡ್ರೆಸ್ಸಿಗೇನು ಗೌರವವನ್ನು ಕೊಡ್ತಾರೆ, ಆ ಬಟ್ಟೆಗೆ. ನೋಡ್ಬೋದು ಈಗ ಹೆಂಗಸರಿಗಾಗಿರ್ಬೋದು, ಅವರೇನು ಕೆಲವರೇನು ಅಸ್ತ್ರವನ್ನು ಪ್ರಯೋಗ ಮಾಡುವುದಿಲ್ಲ. ಈಗ ನೋಡಿ ಅರ್ಜುನ, ಈಗ ಭೀಷ್ಮ ಪಿತಾಮಹ, ಅರ್ಜುನನ ರಥದಲ್ಲಿ ಯಾರಿದ್ರು ಹಾಗೆ ಅವರೇನು ಬಾಣವನ್ನು ಪ್ರಯೋಗ ಮಾಡ್ಲಿಲ್ಲ. ಯಾರು? ಭೀಷ್ಮ ಪಿತಾಮಹ ಏನಿರಿದ್ರು, ಅವ್ರು ಯಾವುದೇ ಸ್ತ್ರೀ ಅವರಿಗೆ ಏನು ಇದು ಬಾಣವನ್ನು ಪ್ರಯೋಗ ಮಾಡುದಿಲ್ಲ ಅಂತ. ಶಿಖಂಡಿಗೇನು ಅವರು ಇದು ಮಾಡ್ತಾರೆ. ಹಾಗೇನೆ ಆ ವೇಷ ಇದಕ್ಕೇನು ಕೆಲವು ಇದು ಉಂಟು, ಅಂದ್ರೆ ಇದರ ಪ್ರಕಾರವಾಗಿ ಅಂದ್ರೆ ಸ್ತ್ರೀಗಾಗ್ಲಿ, ಹಾಗೇನೆ ಈ ಸನ್ಯಾಸಿ ವೇಷ, ಹಾಗೇನೆ ಅವರೇನು ವಿಧಿಶಾಸ್ತ್ರ ಅವರೇನು ಬಿಡ್ತಾರೆ. ಕುದುರೆಯನ್ನು ಹೇಗೂ ಪುನಃ ತಗೊಂಡ್ ಬರ್ತಾರೆ, ಆದ್ರೆ ಇಂದ್ರನಿಗೆ ಏನು ಮಾಡುದಿಲ್ಲ. ನೆಕ್ಸ್ಟ್ ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 20. ಅತಿ ಸಂದರ್ಶಯಾಮಾಸ. 19 ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಉಪಸೃಜ್ಯ ತಮಸ್ತ್ರೀವಂ
ಜಹಾರಾಶ್ವಂ ಪುನರ್ಹರಿಃ ಚಶಾಲಯೂಪತಚ್ಚನ್ನೋ ಹಿರಣ್ಯರಶನಂ ವಿಭುಃ. ಅನುವಾದ: ಪ್ರಿಯ ವಿದುರನೇ, ಮಹಾಶಕ್ತಿಶಾಲಿಯೂ ಸ್ವರ್ಗಾಧಿಪತಿಯೂ ಆದ ಇಂದ್ರನು ಸುಮ್ಮನಾಗದೆ ಯಾಗಮಂಟಪದ ತುಂಬ ಕಗ್ಗತ್ತಲೆಯು ಕವಿಯುವಂತೆ ಮಾಡಿದನು. ಪ್ರದೇಶವನ್ನು ಕತ್ತಲೆ ಆವರಿಸಿದ್ದಾಗ ಯೂಪಸ್ತಂಭದ ಬಳೆಗೆ ಚಿನ್ನದ ಸರಪಳಿಯಿಂದ ಕುದುರೆಯನ್ನು ಮತ್ತೆ ಅಪಹರಿಸಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ನೋಡ್ಬೋದು, ಪುನಃ ಯಾರು ಆ ಇಂದ್ರ ಏನು ಆ ಕತ್ತಲೆ ಮಾಡಿ ಅವರೇನು ಇಂದ್ರ ಪುನಃ ಏನು ಆ ಯಾಗದ ಕುದುರೆಯನ್ನೇನು ಅಪಹರಿಸಲಿಕ್ಕೆ ಪ್ರಯತ್ನವನ್ನು ಬರ್ತಾರೆ. ನೋಡಿ, ಆ ಸ್ಥಾನದಲ್ಲಿ ಆಸಕ್ತಿ ಆದಾಗ ಅದಕ್ಕೋಸ್ಕರ ಏನು ಯಾವುದೇ ರೀತಿಯಾದ ಪ್ರಯತ್ನವನ್ನು ಮಾಡ್ಲಿಕ್ಕೆ ಸಹ ಏನು ರೆಡಿ ಆಗ್ತಾರೆ. ಅಂದ್ರೆ ನನ್ನ ಸ್ಥಾನ ಹೋಗ್ಬಾರ್ದು, ನಾನೇ ಏನು ಶತಕೃತು ಅಂದ್ರೆ 100 ಯಾಗಗಳನ್ನು ಮಾಡಿದವನಾಗಿರ್ಬೇಕಂತ ಏನು ಇಂದ್ರ, ಅದಕ್ಕೆ ಸತತವಾಗಿ ಅವನೇನು ಪ್ರಯತ್ನವನ್ನು ಪಡ್ತಾ ಇದ್ದಾನೆ. ಯಾವ ಉದ್ದೇಶದಿಂದ ಪ್ರಯತ್ನವನ್ನು ಪಡ್ತಿದ್ದಾರೆ ನೋಡಿ. ಇಷ್ಟು ಉದ್ದೇಶ ಫುಲ್ಲು ಆ ದೇವರಕ್ಕೋಸ್ಕರ ಮಾಡಿದ್ರೆ ಏನಾಗ್ತಿತ್ತು ಅವನಿಗೆ? ಒಳ್ಳೇದಾಗ್ತಾ ಇತ್ತು ಪ್ರಭುಜಿ. ಭಗವಂತನ ಅನುಗ್ರಹ ಸಿಗ್ತಿತ್ತು ಪ್ರಭು. ಭಗವಂತ ಬರ್ತಾ ಇದ್ರು. ಆದ್ರೆ ಆ ಲಾಸ್ಟ್ ಹೇಳ್ತಾರೆ, ಪೃಥು ಮಹಾರಾಜರಿಗೆ ಸ್ವಯಂ ವಿಷ್ಣು ಏನು ಅವರು ಬರ್ತಾರಂತೆ ಉಳಿದು. ಆದ್ರೆ ಇವನು ಮಾಡಿದಂತ ಪ್ರಯತ್ನ ನೋಡಿ, ಅಂದ್ರೆ ಪುನಃ ಪುನಃ ಅದಕ್ಕೋಸ್ಕರ ಯಾವುದೇ ಆದಂತ ಏನು ಪ್ರಯತ್ನವನ್ನು ಅವನು ಮಾಡ್ಲಿಕ್ಕೆ ರೆಡಿದ್ದಾನೆ. ಪುನಃ ಏನು ಕಗ್ಗತ್ತಲು ಮಾಡಿ ಪುನಃ ಏನು ಅವನಲ್ಲಿಂದ ಕುದುರೆಯನ್ನು ಏನು ಆವರಿಸ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೇನೆ ನೆಕ್ಸ್ಟ್ ಓದಿ ಮಾತಾಜಿ. ಹರೇ ಕೃಷ್ಣ. ಇಪ್ಪತ್ತು ಶ್ಲೋಕ. ಓದಿ ಮಾತಾಜಿ, ಭವಾನಿ ಮಾತಾಜಿ. ಅತ್ರಿ ಸಂದರ್ಶಯಾಮಾಸ ಸ್ವರಮಾಣಂ ವಿವಾಹ್ಯಸ ಕಪಾಲು ಕಟ್ವಾಂಗಧರಂ ವೀರೋ ನೈನಮಾಬಾಧಿತಃ. ಅನುವಾದ: ಇಂದ್ರನು ಆಕಾಶ ಮಾರ್ಗವಾಗಿ ಮತ್ತೆ ತಪ್ಪಿಸಿಕೊಂಡು ಪರಾರಿಯಾಗುತ್ತಿದ್ದಾನೆಂದು ಅತ್ರಿ ಮಹರ್ಷಿಯು ಪೃಥುಪುತ್ರನಿಗೆ ತೋರಿಸಿದರು. ಮಹಾವೀರನಾದ ಪೃಥುಪುತ್ರನು ಮತ್ತೆ ಅವನನ್ನು ಬೆನ್ನಟ್ಟಿದನು. ಆದ್ರೆ ಇಂದ್ರನು ತಲೆಬುರುಡೆಯನ್ನು ಸಿಕ್ಕಿಸಿದ ಒಂದು ದಂಡವನ್ನು ಹಿಡಿದುಕೊಂಡು ಮತ್ತೆ ಸನ್ಯಾಸಿಯ ವೇಷ ಧರಿಸನ್ನು ನೋಡಿ ಆಗಲೂ ಮತ್ತೆ ಅವನನ್ನು ಕೊಲ್ಲಬಾರದೆಂದು ನಿರ್ಧರಿಸಿದನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಹೇಳ್ತಾರೆ, ಅತ್ರಿ ಮಹರ್ಷಿ ಪೃಥುಪುತ್ರನಿಗೇನು ತೋರಿಸಿದ್ರು. ಮಹಾವೀರನಾದ ಪೃಥುಪುತ್ರನೇ ಮತ್ತೆ ಅವನನ್ನು ಬೆನ್ನಟ್ಟಿದನು. ಆದ್ರೂ ಅವನೇನು ಮತ್ತೇನು ಸನ್ಯಾಸಿ ವೇಷವನ್ನು ನೋಡಿ ಆಗಲು ಮತ್ತೆ ಅವನನ್ನೇನು ಕೊಲ್ಲಬಾರದೆಂದು ಯಾರು ಪೃಥುಪುತ್ರನು ನಿರ್ಧರಿಸ್ತಾರೆ. ಅಂದ್ರೆ ಆ ಬಟ್ಟೆಗೆ ಅವರೇನು ಇದನ್ನು ಕೊಡ್ತಾ ಇದ್ದಾರೆ, ಬೆಲೆಯನ್ನು. ಓಕೆ, ನೆಕ್ಸ್ಟ್ ಓದಿ ಮಾತಾಜಿ. ಅಷ್ಟು ಬೇರೆಯವರಿಗೆ ಚಾನ್ಸ್ ಕೊಡಿ ಮಾತಾಜಿ. ಭವಾನಿ ಮಾತಾಜಿ ಓದಿ. ಚೈತನ್ಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ? ಓದಿ. 21 ಶ್ಲೋಕ 21. ಅತ್ರಿನ ಚೋದಿತಸ್ತೈ ಸಂದದೆ ವಿಶಿಕಂ ವೃಷಾಃ ಸೋಷ್ವಂ ರೂಪಂ ಚ ತದ್ವಿದ್ವಾ ತಸ್ತಾವಂತರ್ಹಿತಾ ಸ್ಮರಾತ್. ಅನುವಾದ: ಅತ್ರಿ ಮಹರ್ಷಿಗಳ ಆದೇಶವನ್ನು ಪಡೆದು ಪೃಥುಪುತ್ರನು ಇಂದ್ರನ ಮೇಲೆ ತುಂಬಾ ಕೋಪಗೊಂಡು ಬಿಲ್ಲಿಗೆ ಬಾಣವನ್ನು ಹೂಡಿದನು. ಇದನ್ನರಿತ ಇಂದ್ರನು ಒಡನೆಯೇ ತನ್ನ ಸನ್ಯಾಸಿಯ ಕಪಟ ವೇಷವನ್ನು ತೊರೆದು ಕುದುರೆಯನ್ನು ಅಲ್ಲೇ ಬಿಟ್ಟು ಮಾಯವಾದನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಹೇಳ್ತಾರೆ, ಅತ್ರಿ ಮಾತೆ ಆದೇಶವನ್ನು ಪಡೆದು ಪುತ್ರ ಇಂದ್ರ ಮೇಲೆ ತುಂಬಾ ಕೋಪಗೊಂಡನು. ಬಿಲ್ಲಿಗೆ ಬಾಣ ನೋಡಿದು ಇದರಿಂದ ಇಂದ್ರನು ನೋಡಲು ತನ್ನ ಸನ್ಯಾಸಿ ಕಪಟ ವೇಷವನ್ನು ತೊರೆದು ಕುದುರೆಯನ್ನು ಅಲ್ಲಿ ಬಿಟ್ಟು ಮಾಯವಾದನು. ನೋಡಿ, ಅವನು ಇಂದ್ರ ಏನು ಪುನಃ ಇಂದ್ರ ಏನು ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ಪುನಃ ಅದೇ ಕೆಲಸವನ್ನು ಮಾಡ್ತಾನೆ. ಪುನಃ ಏನು ಪರಾರಿ ಆಗ್ತಾನೆ ಅಲ್ಲಿಂದ. ನೋಡ್ಬೋದು ನಾವು ಎಷ್ಟು ಪ್ರಯತ್ನವನ್ನು ಏನು ಪಡ್ತಾರೆ ಅಂತ ಯಾರು ಇಂದ್ರ ಅವರ ಇದಕ್ಕೋಸ್ಕರ, ಸ್ಥಾನಕ್ಕೋಸ್ಕರ. ನಿಮಿಷ.
ಸ್ಕ್ರೀನ್ ಕಾಣಿಸ್ತಾ ಉಂಟಲ್ಲ ಎಲ್ಲರಿಗೂ? ಹರೇ ಕೃಷ್ಣ. ಈಗ ಕಾಣ್ತದೆ ಪ್ರಭು. ಕಾಣ್ತದಲ್ಲ, ನೋಡ್ಬೋದು. ಅದೇ ನಾವು ಇಲ್ಲಿಂದ ನೋಡ್ಬೋದು. ಅಂದ್ರೆ 10ನೇ ಇದರಲ್ಲಿ ನಾವು ನೋಡಿದ್ವಿ ಅಂದ್ರೆ ಅವರು ಯಾರು ಪೃಥುರಾಜನ ಏನು ಇದನ್ನು ಐಶ್ವರ್ಯವನ್ನು ನೋಡುದು ಅಂದ್ರೆ 100 ಸ್ಯಾಕ್ರಿಫೈಸ್ ಅದನ್ನು ನೋಡಿ ಇಂದ್ರನಿಗೇನು ಎನ್ವಿನೆಸ್ ಅಂದ್ರೆ ಜಲಸ್ ಫೀಲ್ ಬರುತ್ತೆ, ಅಸೂಯೆ ಬರುತ್ತೆ. ಹಾಗೇನೆ ಇಂದ್ರ ಪುನಃ ಏನು ಕುದುರೆಯನ್ನು ತಗೊಂಡು ಹೋಗ್ತಾನೆ. ಹಾಗೇನೆ ಪೃಥು ಪುನಃ ಅವನನ್ನು ಇಂದ್ರನ್ನು ಅಟ್ಟಿಸ್ತಾರೆ. ಹಾಗೇನೆ 14ನೇ ಶ್ಲೋಕದಲ್ಲಿ ಏನ್ ಮಾಡ್ತಾರೆ, ಪೃಥು ಅವರು ಏನು ಬಾಣವನ್ನು ಬಿಡ್ಲಿಕ್ಕೆ ಹೋಗ್ತಾರೆ. ಪುನಃ ಏನಾಗ್ತದೆ 15ರಲ್ಲಿ ನಾವು ನೋಡಿದ್ವಿ, ಅತ್ರಿ ಮುನಿಯನ್ನು ಇಂದ್ರನನ್ನು ಕೊಲ್ಲಿಕ್ಕೆ ಹೇಳ್ತಾರೆ. ಆಗ ಏನ್ ಹೇಳ್ತಾರೆ, ಇವರು ಅಂದ್ರೆ ಆ ಕಾವಿ ಬಟ್ಟೆ ತೊಟ್ಟಿದ ಇಂದ್ರನನ್ನು ಅವರು ಪುನಃ ಬಿಡ್ತಾರೆ. ಹಾಗೇನೆ 2ನೇದು ಪುನಃ ಏನು ಇಂದ್ರನನ್ನು ಅಟ್ಟಿಸ್ತಾರೆ 15ರಲ್ಲಿ. ಮತ್ತೇನಾಗುತ್ತೆ 17, 18 ಈ ಇಂದ್ರನು ಅಲ್ಲಿಂದ ಮಾಯ ಆಗ್ತಾನೆ. ಹಾಗೇನೆ ಯಜ್ಞದ ಕುದುರೆಯನ್ನು ಪುನಃ ತರ್ತಾನೆ. ಅದಕ್ಕೆ ಪುತ್ರನಿಗೇನು ವಿಜಿಷ್ಠವ ಅಂತ ಹೆಸರು ಕೊಡ್ತಾರೆ, ಅಂದ್ರೆ ಕುದುರೆಯನ್ನು ಗೆದ್ದು ತಂದವನು ಅಂತ. ಹಾಗೇನೆ ಇಂದ್ರ ಏನ್ ಮಾಡ್ತಾನೆ, ಪುನಃ ಕುದುರೆಯನ್ನು ಕದ್ದುಕೊಂಡು ಹೋಗ್ತಾನೆ ಪುನಃ. ಹಾಗೇನೆ ಪುನಃ ಅವನೇನು ವಿಜಿಷ್ಠವ ಇಂದ್ರ ಪುನಃ ಮಾಯವಾಗ್ತಾನೆ, ಪುನಃ ಇದು ಮಾಡಿ ಬರ್ತಾರೆ. ಹಾಗೇನೆ ನಾವು ಮುಂದೆ ನೋಡ್ಬೋದು ಏನಾಗುತ್ತೆ ಅಂದ್ರೆ, ಆಕ್ಚುಲಿ ಇಂದ್ರನಿಗೆ ಏನು ಬೇಕಂದ್ರೆ ಅವರ ಇದು ಸ್ಥಾನ ಹೋಗ್ಬಾರ್ದು. ಅಂದ್ರೆ ಶತಕೃತು ನಾನೇ 100 ಯಜ್ಞಗಳನ್ನು ಮಾಡಿದವನಂತ ಆಗ್ಬೇಕು. ಆಕ್ಚುಲಿ ಇಲ್ಲಿ ಹೇಳ್ತಾರೆ, ಇವೊಂದು ಇಂದ್ರ 100 ಯಜ್ಞಗಳನ್ನು ಮಾಡಿದಾದ್ರು ಇವನು ಪೃಥು ಮಹಾರಾಜರು ಬ್ರಹ್ಮದೇವರು ಬಂದಾಗ ಅವ್ರೇನು ಅಲ್ಲಿಗೆ ಬ್ರಹ್ಮದೇವರವ್ರಿಗೇನು ಪೃಥು ಮಹಾರಾಜರಿಗೆ ಯಜ್ಞವನ್ನು ನಿಲ್ಲಿಸಲಿಕ್ಕೆ ಹೇಳ್ತಾರೆ, ಅಲ್ಲೇ ನಿಲ್ಲಿಸ್ತಾರೆ. ಇವೊಂದು ಪೃಥು ಮಹಾರಾಜರ 99 ಯಜ್ಞ ಅಲ್ಲಿಗೆ ನಿಲ್ಲುತ್ತೆ ನೋಡಿ. 10 ಹಾಗೇನೆ 50 ಆದ್ರೆ ಪರವಾಗಿಲ್ಲ. ಪೃಥು ಮಹಾರಾಜನ ಎಷ್ಟು ಅಶ್ವಮೇಧ ಯಜ್ಞ ಎಷ್ಟುವರೆಗೆ ಕಂಪ್ಲೀಟ್ ಆಗಿತ್ತು? 99ವರೆಗೆ ಆಗಿತ್ತು. ಒಂದು ಆಗ್ಬೇಕಿತ್ತು. ನಾವು ಇಲ್ಲಿ ಅದು ಇದ್ರೆ ನಾವು ಬಿಡ್ತಾ ಇರ್ಲಿಲ್ಲ, ಏನು ಮಾಡ್ತೇವೆ. ಆದ್ರೆ ಪೃಥು ಮಹಾರಾಜರು ಏನ್ ಮಾಡ್ತಾರೆ ಅಂದ್ರೆ, ಬ್ರಹ್ಮನ ನಾವು ಮುಂದೆ ನೋಡಬಹುದು, ಬ್ರಹ್ಮನ ಆದೇಶ ಪ್ರಕಾರ ಅವರೇನು ಆ ಯಜ್ಞವನ್ನು ಏನು ಅವರು ಅಲ್ಲಿಗೆ ನಿಲ್ಲಿಸ್ತಾರೆ. ಅಂದ್ರೆ ಇವೊಂದು ಅಲ್ಲಿ ಹೇಳ್ತಾರೆ, ಇವೊಂದು ಇಂದ್ರ 100ರಲ್ಲಿ ಸಕ್ಸಸ್ ಆದ್ರು, ಆದ್ರೆ ನಂಬರ್ ಮುಖ್ಯ ಅಲ್ಲ, 199. ಆದ್ರೆ ಯಾವ ಉದ್ದೇಶದಿಂದ ಮಾಡಿದಾರೆ ಅನ್ನೋದು ಮುಖ್ಯ. ಅಲ್ಲಿ ನೋಡ್ಬೋದು ಇಂದ್ರನಿಗೆ ಬಲವಾದಂತ ಆಸಕ್ತಿ ಯಾವುದರ ಮೇಲೆ, ಅವನ ಸ್ಥಾನದಲ್ಲಿ. ಆದ್ರೆ ಇಲ್ಲಿ ನಾವು ನೋಡ್ಬೋದು ಪೃಥು ಮಹಾರಾಜರಿಗೇನು ಭಗವಂತನನ್ನೇನು ಸಂತೃಪ್ತಿ ಪಡಿಸುವುದು ಅವರ ಉದ್ದೇಶವಾಗಿತ್ತು. ಹಾಗೇನೆ ಅವರು ಬ್ರಹ್ಮನ ಮಾತನ್ನು ಕೇಳಿ ಅವರೇನು ಅಲ್ಲಿಗೆ ನಿಲ್ಲಿಸ್ತಾರೆ. ಹಾಗೇನೆ ಮುಂದೇನು ಅಲ್ಲಿ ಏನು ಹೇಳ್ತಾರೆ ಅಂದ್ರೆ, ಭಗವಂತ ಖುದ್ದು ಪ್ರಕಟವಾಗ್ತಾರೆ. ಹಾಗೇನೆ ಭಗವಂತನಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೇನೆ ಮತ್ತೆ ಇಂದ್ರ ಏನು ಕ್ಷಮೆಯನ್ನು ಯಾಚಿಸ್ತಾರೆ, ಕ್ಷಮೆಯನ್ನು ಯಾಚಿಸ್ತಾರೆ. ಹಾಗೇನೆ ಇಂದ್ರ ಏನ್ ಮಾಡ್ತಾರೆ ಅಂದ್ರೆ, ಇಂದ್ರ ಏನು ಕಾಲಿಗೆ ಸಹ ಬೀಳ್ತಾರೆ. ಯಾರ್ದು? ಪೃಥು ಮಹಾರಾಜರ ಕಾಲಿಗೆ ಸಹ ಬೀಳ್ತಾರೆ. ಅವ್ರಿಗೇನು ತುಂಬಾ ಇದಾಗುತ್ತೆ, ಅಂದ್ರೆ ನಾಚಿಕೆ ಆಗುತ್ತೆ ಯಾರಿಗೆ? ಇಂದ್ರನಿಗೆ, ಅಂದ್ರೆ ತಾನು ಮಾಡಿದಂತ ಕಾರ್ಯದಿಂದ. ಹಾಗೇನೆ ನಾವು ನೋಡ್ಬೋದು ಒಂದು ಸಂದರ್ಭದಲ್ಲಿ ನಮಗೆ ಅಂದ್ರೆ ಸ್ಥಾನ ಮಾನದಲ್ಲಿ ನಮ್ಗೆ ಇದಾದ್ರೆ ನಮ್ಗೇನು ಅದನ್ನು ತಡ್ಕೊಳ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಏನೇನೋ ಮಾಡಿಬಿಡ್ತೇವೆ ಆ ಸಂದರ್ಭದಲ್ಲಿ. ಮತ್ತೆ ನಮ್ಗೆ ಅದನ್ನು ಹಿಂದೆ ತೆಗೆದುಕೊಳ್ಳಾಗುತ್ತಾ ಇಲ್ಲ. ನಾವು ಒಂದು ಸಂದರ್ಭದಲ್ಲಿ ನಾವು ಏನು ಮಾಡ್ತಿದ್ದೇವೆ ಅಂತ ನಮ್ಗೆ ಗೊತ್ತಾಗುದು. ಯಾಕಂದ್ರೆ ಇಚ್ಛೆ ನಮ್ಮನ್ನೇನು ಅಲ್ಲಿಯವರೆಗೇನು ಅದು ಕರ್ಕೊಂಡು ಹೋಗುತ್ತೆ. ಅಂದ್ರೆ ನಂದು 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 ಅಂತ ನಾವು ಬಿಡ್ಲಿಕ್ಕೆ ರೆಡಿಯೇ ಇರುವುದಿಲ್ಲ. ಈಗ ಆಕ್ಚುಲಿ ಹೇಳ್ತಾರೆ, ಬ್ರಹ್ಮದೇವರಿಗೆ ಇಂದ್ರನಿಗೆ ಸಹ ನಿಲ್ಲಿಸ್ಲಿಕ್ಕೆ ಹೇಳ್ಬೋದಿತ್ತು ಯಾವ್ದನ್ನು, ಅಂದ್ರೆ ಇದನ್ನು ಮಾಡ್ಬೇಡ ಅಂತ. ಆದ್ರೆ ಅವನು ಕೇಳಲಿಕ್ಕೆ ರೆಡಿ ಇಲ್ಲ ಅಂತ ಬ್ರಹ್ಮದೇವರಿಗೆ ಗೊತ್ತು. ಅಂದ್ರೆ ಅದಕ್ಕೇನೆ ಪೃಥು ಮಹಾರಾಜರಿಗೆ ಹೇಳಿದ್ದು. ಈಗ ನೋಡಿ, 2 ಮಕ್ಕಳು ಇರ್ತಾರೆ ಮನೆಯಲ್ಲಿ, ಒಬ್ಬ ಚಿಕ್ಕವನಿರ್ತಾನೆ, ದೊಡ್ಡವನಿರ್ತಾನೆ. ಆಗ ನಾವು ಯಾರಿಗೆ ಫಸ್ಟ್ ಬುದ್ಧಿ ಹೇಳುವುದು? ದೊಡ್ಡವನಿಗೆ ಹೇಳ್ತೀವಿ. ಯಾಕೆ ಚಿಕ್ಕವರಿಗೆ ಹೇಳಲ್ಲ? ಇನ್ನೂ ಚಿಕ್ಕವನು ಗೊತ್ತಿರಲ್ಲ, ತಿಳುವಳಿಕೆ ಇರಲ್ಲ. ತಿಳುವಳಿಕೆ ದೊಡ್ಡವನನ್ನು ನೋಡಿ ಚಿಕ್ಕವನು ಕಲಿತಾನೆ. ದೊಡ್ಡವನು ನೋಡಿ ಚಿಕ್ಕವನು ಕಲಿತಾನೆ. ವೆರಿ ಗುಡ್. ಹಾಗೇನೆ ಇಲ್ಲಿ ಸಹ ಆ ಪೃಥು ಮಹಾರಾಜರ
ವರ್ತನೆಯನ್ನು ನೋಡಿ ಮಾತಾಜಿ ಸರಿಯಾಗಿ ಹೇಳಿದ್ದು. ಪೃಥು ಮಹಾರಾಜರ ಇದನ್ನು ನೋಡಿ ಅವನೇನು ಇಂದ್ರನ ಏನು ಆ ಒಳಗಿಂದ ಅವನೇನು ಪರಿವರ್ತನೆ ಆಗ್ತಾನೆ ಅಂತೆ ಸಂಪೂರ್ಣವಾಗಿ. ಹಾಗೇನೆ ಅವನು ಪೃಥು ಮಹಾರಾಜರ ಕಾಲಿಗೆ ಸಹ ಬೀಳ್ತಾನೆ. ಈಗ ಹೊರಗಿಂದ ವೇಷಭೂಷಣವನ್ನು ಧರಿಸಬಹುದು. ನಾವೀಗ ಶಾಸ್ತ್ರದಲ್ಲಿ ಉದಾಹರಣೆ ತಗೊಂಡ್ವಿ, ತುಂಬಾ ಜನ ಬಂದ್ರು, ಸಡಕಾಸುರ ಆಗಿರ್ಬೋದು, ಮತ್ತೆ ಪೂತನ ಆಗಿರ್ಬೋದು. ಅವರ ಬಂದ ಉದ್ದೇಶ ಎಲ್ಲ ಏನಂದ್ರೆ ವೇಷ ಧರಿಸಿ ಭಗವಂತನನ್ನು ತೃಪ್ತಿಪಡಿಸಲಿಕ್ಕೋಸ್ಕರ ಅವ್ರು ಬಂದದ್ದಲ್ಲ. ಅವ್ರು ಯಾವ ಉದ್ದೇಶದಿಂದ ಬಂದದಂದ್ರೆ ಭಗವಂತನನ್ನು ಕೊಲ್ಲುವ ಉದ್ದೇಶದಿಂದ ಬಂದಿದ್ರು. ಆದ್ರೂ ಭಗವಂತ ತುಂಬಾ ಕೃಪಾಲು, ಅವರನ್ನು ಇದು ಮಾಡಿದ್ರು. ಹಾಗೇನೆ ಅವರು ಬರುವ ಉದ್ದೇಶ ಏನು, ಭಗವಂತನನ್ನು ತೃಪ್ತಿ ಪಡಿಸಲಿಕ್ಕೋಸ್ಕರ ಬರ್ಬೇಕು. ಎಲ್ಲ ಈಗ ಪೃಥು ಮಹಾರಾಜ ಯಾಗ ಯಜ್ಞ ಎಲ್ಲ ಯಾಕೋಸ್ಕರ ಮಾಡ್ತಿದ್ದಾರೆ, ಭಗವಂತನ ಯಾವುದೇ ಯಾಗ ಯಜ್ಞ ಮಾಡಿದ್ದಾರೆ ಅದು ಎಲ್ಲಿಗೆ ಹೋಗುತ್ತೆ, ಸೇರುತ್ತೆ, ಭಗವಂತನಿಗೆ ಸೇರುತ್ತೆ. ಭೋಕ್ತಾರಂ ಯಜ್ಞ ತಪಸ ಸರ್ವಲೋಕ ಮಹೇಶ್ವರ ಸುಹೃದಂ ಸರ್ವಭೂತಾನಂ ಜ್ಞಾತುಂ ಶಾಂತಿ ಮಿರ್ಚತೆ. ಎಲ್ಲ ಯಜ್ಞದ ಇದು ಏನು ಅದು ಆ ವಿಷ್ಣುವಿಗೆ ಏನು ಸೇರುತ್ತೆ. ಆದ್ರೆ ಇಂದ್ರ ಏನು ಮಾಡ್ತಾನೆ, ಅವನಿಗೆ ಗೊತ್ತು ಅಂದ್ರೆ ಆಕ್ಚುಲಿ ಪೃಥು ಮಹಾರಾಜರು ಏನು ಮಾಡ್ತಿರೋ ಕಾರ್ಯ ಏನು ಅಂತ. ಆದ್ರೂ ಸಹ ಗೊತ್ತಿದ್ರು ಸಹ ಅವ್ರು ಏನ್ ಮಾಡ್ತಾರೆ, ಇಂದ್ರ ಅವರು ಆ ತಪ್ಪು ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಅವರು ಯಾವ ವೇಷವನ್ನು ಧರಿಸ್ತಾರೆ, ಸನ್ಯಾಸಿ ವೇಷವನ್ನು ಧರಿಸಿ ಆ ಕೆಲಸವನ್ನು ಮಾಡ್ತಾರೆ. ಇದರಿಂದ ಏನು ಇದಾಗುತ್ತೆ, ಈಗ ನೋಡಿ ಚಿಕ್ಕ ವ್ಯಕ್ತಿಗಳು ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನು ನೋಡಿ ಅಷ್ಟು ಕಲಿಯುವುದಿಲ್ಲ ಅಂತೆ. ಈಗ ಹೇಳಿದ್ರು ಅಂದ್ರೆ ದೊಡ್ಡವನನ್ನು ನೋಡಿ ಕಲಿಯುವುದು. ಈಗ ಇಂದ್ರ ಅಂದ್ರೆ ಮಹಾರಾಜ, ಅವರು ಈ ಕೆಲಸವನ್ನು ಮಾಡಿದ್ರು. ಈಗೇನು ಹೇಳ್ತಾರೆ, ಮುಂದಿನ ಜನಾಂಗ ಸಹ ಏನು ಇದನ್ನು ಫಾಲೋ ಮಾಡ್ತಾರೆ. ಅಂದ್ರೆ ಹೇಳ್ತಾರೆ ಎದ್ದೆದ್ದ ಆಚರಿತಿ ಶ್ರೇಷ್ಠ. ಅಂದ್ರೆ ದೊಡ್ಡ ಜನಗಳು ಏನ್ ಮಾಡ್ತಾರೆ ಅದನ್ನು ಬಾಕಿ ಇರುವವರು ನೋಡಿ ಸಹ ಏನು ಕಲಿತಾರೆ. ಈಗ ಸಾಧು ವೇಷ ಮಾಡುವುದರಿಂದ ಏನು ಅವರಿಗೆ ಆ ಕೆಲಸವು ಏನು ಇನ್ನೂ ಸುಲಭ ಆಗುತ್ತೆ. ಈಗ ಬೇರೆ ವೇಷ ಯಾಕೆ ಧರಿಸುವುದು, ಬೇರೆ ವೇಷ ಧರಿಸುವ ಉದ್ದೇಶ ಏನು ಜನರದ್ದು? ಮೋಸ ಮಾಡಕ್ಕೆ, ಮೋಸ ಮಾಡೋದಕ್ಕೆ. ಅಂದ್ರೆ ಅವರ ಕಾರ್ಯ ಏನು ಇನ್ನೂ ತುಂಬಾ ಚೆನ್ನಾಗಿ ಆಗುತ್ತೆ, ಸುಲಭವಾಗಿ ಆಗುತ್ತೆ. ಈಗ ಬೇರೆ ವೇಷದಲ್ಲಿ ಬಂದ್ರೆ ಕಷ್ಟ ಇತ್ತು, ಹಾಗೇನೆ ಈ ವೇಷದಲ್ಲಿ ಬಂದ್ರೆ ತುಂಬಾ ಸುಲಭ ಆಗುತ್ತೆ ಕಾರ್ಯ. ಈಗ ರಾವಣ ಯಾಕೆ ವೇಷ ಬದಲಾಯಿಸಿ ಬಂದ್ರು? ಆಗ್ತಾ ಇರ್ಲಿಲ್ಲ, ಸೀದೆ ಸುಲಭ. ಅಂದ್ರೆ ಕಲಿಯುಗದಲ್ಲಿ ಸಹ ಜನರನ್ನು ಮೋಸ ಮಾಡ್ಲಿಕ್ಕೆ ಜನರಿಗೆ ಯಾಕೆ ಬೇರೆ ವೇಷವನ್ನು ಧರಿಸ್ತಾರೆ ಅಂದ್ರೆ ಜನರನ್ನು ಮೋಸ ಮಾಡ್ಲಿಕ್ಕೆ ಅಂದ್ರೆ ಸುಲಭ ಆಗುತ್ತೆ ಈ ಮಾರ್ಗ. ವೇಷ ಧರಿಸಿದ ತಕ್ಷಣ ನಮ್ಗೆ ಆಗುತ್ತೆ, ಸನ್ಯಾಸಿ ಬಂದ್ರು, ಇದು ಬಂದ್ರು. ಆದ್ರೆ ಅವರ ಒಳಗಿನ ಭಾವ ನಾವು ನೋಡುದಿಲ್ಲ. ಒಳಗಿನಿಂದ ಪರಿವರ್ತನೆ ಆದ್ರೆ ಅವರು ನಿಜವಾದ ಸನ್ಯಾಸಿ ಆಗ್ತಾರೆ. ಇಲ್ಲ ಅಂದ್ರೆ ಅವರು ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಏನು ನಾವು ತಿಳ್ಕೊಳ್ಬಹುದು ಅಂದ್ರೆ ಎಷ್ಟೇ ದೊಡ್ಡ ಪದವಿಯಲ್ಲಿ ಇದ್ರೂ ಸಹ ಇದು ಏನು ಆ ಇಚ್ಛೆ ಎನ್ನುವುದು ಏನು ಅದು ಹೋಗುವುದಿಲ್ಲ, ಅಷ್ಟು ಸುಲಭವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರ ಅವರೇನು ಆ ಭಗವಂತನ ಸಂಪೂರ್ಣವಾಗಿ ಅಂದ್ರೆ ಶುದ್ಧ ಭಕ್ತರಲ್ಲಿ ಮಾತ್ರ ಅದು ಕಾಣಿಸಿಕೊಳ್ಳುವುದು. ಅದಲ್ಲದೆ ಬೇರೆಯವರ ಹತ್ರ ಎಲ್ಲರ ಹತ್ರ ಈ ಗುಣಗಳೇನು ಕಾಣಿಸಿಕೊಳ್ಳುತ್ತದೆ. ನಾವು ನೋಡ್ಬೋದು ನಮ್ಮಲ್ಲಿ ಸಹ ಕೆಲವೊಮ್ಮೆ ಈ ಗುಣಗಳು ಬರುತ್ತೆ, ಬರುವುದಿಲ್ವಾ? ಪ್ರಭು ಬರುತ್ತೆ. ಆಗ ನೀವು ನೋಡಿ ಮೊದಲಿಗಿಂತ ಈಗ ತುಂಬಾ ವ್ಯತ್ಯಾಸ ಇಲ್ವಾ? ಇದೆ, ತುಂಬಾನೇ ಇದೆ. ಅದು ಹೇಗೆ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಆಯ್ತು? ಭಕ್ತಿ ಸೇವೆಯಲ್ಲಿ ಬಂದಿರೋದ್ರಿಂದ, ಭಕ್ತಿ ಸೇವೆಯಲ್ಲಿ ಇರೋದ್ರಿಂದ. ಅಂದ್ರೆ ಭಗವಂತನ ನಾಮ ಜಪದಿಂದ ಬಂದಿರೋದು. ಅಂದ್ರೆ ಕಲಿಯುಗದಲ್ಲಿ ಭಗವಂತ ಹೇಳ್ತಾರೆ ಅಂದ್ರೆ ಹರೇರ್ ನಾಮ ಕೆಲವು ನಾಸ್ತೇವ ಗತಿ. ಅಂದ್ರೆ ಕಲಿಯುಗದಲ್ಲಿ ಬೇರೆ ಮಾರ್ಗ ಇಲ್ಲ. ನಮ್ಮ ಅಸುರ ಗುಣವನ್ನು ಯಾವುದು ಕೊಲ್ಲುತ್ತೆ ಅಂದ್ರೆ ಹರಿನಾಮ ಅನ್ನೋದು, ಅದು ನಮ್ಮ ಅಸುರಿ ಗುಣವನ್ನು ಕೊಲ್ಲುತ್ತೆ. ಅದು ಒಳಗಿಂದಲೇ ಏನು ಕೊಲ್ಲುತ್ತೆ. ನಾವು ಕ್ರಮೇಣವಾಗಿ ಮಾಡಿದಾಗ ನಮ್ಮೇನು ಆ ಅಸುರಿ ಗುಣವು ನಮ್ಮನ್ನೇನು ಆ ಎಲ್ಲಾ ರೀತಿಯದು ಕೊಲ್ಲುತ್ತೆ. ಈಗ ನಾವು ನೋಡ್ಬೋದು ಜಗೈ ಮದೆಯನ್ನು ಅವರು ಹೇಗೆ ಪರಿವರ್ತನೆ ಆದ್ರು? ಆಕ್ಚುಲಿ ನಾಮ ಜಪದಿಂದ. ಹಾಗೇನೆ ಆಕ್ಚುಲಿ ನಿತ್ಯಾನಂದ ಪ್ರಭು ಇದು ಮಾಡುವಾಗ ಯಾರು ಚೈತನ್ಯ ಬಾಬು ಹೋಗ್ತಾರೆ ಅವರನ್ನೇನು ಸುದರ್ಶನ ತಗೊಳ್ಳು. ಆದ್ರೆ ಆಗ ನಿತ್ಯಾನಂದ ಪ್ರಭು ಹೇಳ್ತಾರೆ ಅಂದ್ರೆ ಕಲಿಯುಗದ ಬಂದ ಉದ್ದೇಶ ಅಂದ್ರೆ ಹೊರಗಿಂದ
ಕೊಲ್ಲುವುದಲ್ಲ, ಅವರನ್ನು ಒಳಗಿನಿಂದ ಕೊಲ್ಬೇಕು, ನಿಮ್ಮ ಅವತಾರ ಆಗಿದ್ದು ಅದಕ್ಕೆ ಅಂತ. ಹಾಗೇನೆ ಭಗವಂತನ ನಾಮ ಆ ಒಳಗಿರುವಂತ ಕಾಮ ಕ್ರೋಧ ಲೋಭವನ್ನೇನು ನಾಶ ಮಾಡಿ ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಕಲಿಯುಗದಲ್ಲಿ ಹೇಳ್ತಾರೆ ಯಾವುದೇ ಆದಂತ ಬೇರೆ ಯಜ್ಞ ಅವನ ಯಾವುದು ಮಾಡುವ ಅಗತ್ಯ ಇಲ್ಲ, ಭಗವಂತನ ನಾಮ ಭಗವಂತನ ನಾಮ ಭಗವಂತನ ನಾಮ ಅಂತ ಹೇಳ್ತಾರೆ. ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಕೇವಲ ಕಲೋ ನಾಸ್ತೇವ ಗತಿರನ್ಯತಮ್, ಅಂದ್ರೆ ಬೇರೆ ಮಾರ್ಗ ಇಲ್ಲ, ಬೇರೆ ಮಾರ್ಗ ಇಲ್ಲ, ಬೇರೆ ಮಾರ್ಗ ಇಲ್ಲ ಅಂತ ಹೇಳ್ತಾರೆ. ಅದು ನಮ್ಮನ್ನು ಸಂಪೂರ್ಣವಾಗಿ ಏನು ಪರಿವರ್ತನೆ ಮಾಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನಾವು ವೇಷ ಏನು ಧರಿಸಿದ್ದೇವೆ, ಆದ್ರೆ ನಾವು ಮಾಡುವಂತ ಕಾರ್ಯ ಅದಕ್ಕೂ ವೇಷಕ್ಕೇನು ಸಂಪೂರ್ಣವಾಗಿ ಅದೇನು ವಿರುದ್ಧವಾಗಿರುತ್ತೆ. ಈಗ ನೋಡಿ, ಇಂದ್ರನ ವೇಷಕ್ಕೂ ಅವನು ಮಾಡುವ ಕೆಲಸಕ್ಕೇನು ಸಂಪೂರ್ಣ ಏನು ಒಪೋಸಿಟ್ ಅಂದ್ರೆ ವಿರುದ್ಧ ಇದೆ. ಅವನು ಮಾಡುವಂತ ಕಾರ್ಯ ಏನು ಅಧರ್ಮದ ಕೆಲಸ ಮಾಡ್ತಿದ್ದ, ಆದ್ರೆ ವೇಷ ಯಾವುದು ಧರಿಸಿದ್ದಾನೆ, ಧರ್ಮದ ವೇಷವನ್ನು ಧರಿಸಿದ್ದಾನೆ. ಅದೇ ನೋಡ್ಬೋದು, ರಾವಣ ಅವನು ಸೀತೆಯನ್ನು ಅಪಹರಿಸಿ ಸನ್ಯಾಸಿ ವೇಷವನ್ನು ಅವನು ಸಹ ಧರಿಸ್ತಾನೆ, ಆದ್ರೆ ಅವನ ಮಾಡುವ ಕಾರ್ಯ ಒಳಗಿಂದ ಯಾವುದುಂಟು ಅಧರ್ಮದ, ಆದ್ರೆ ಹೊರಗೆ ಹೇಗೆ ತೋರಿಸಿಕೊಳ್ಳುವುದು ಧರ್ಮದ ಕಾರ್ಯ ತರ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ ಕಲಿಯುಗದಲ್ಲಿ ಸಹ ಜನರು ಹಾಗೇನೆ, ಅಂದ್ರೆ ವೇಷ ಏನು ಅಂದ್ರೆ ವೇಷ ಧರ್ಮದಂತೆ ಮಾಡುದು ಒಳಗಿಂದ ಅಧರ್ಮದ ಕೆಲಸ. ಹಾಗೇನೆ ಭಕ್ತಿ ವಿನೋದ್ ಠಾಕೂರ್ ಸಹ ಹೇಳ್ತಾರೆ, ಮಾತೇರೆ ತಿಲ ಗಲೇರೆ ಕಂಟಿಮಾಲ ಹೋಯ್ತೇರೆ ಕಲೀರ್ಚಿಲ್ ಅಂತೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಾವು ವೇಷಕ್ಕೂ ನಮ್ಮ ನಾವು ಮಾಡುವಂತ ಕಾರ್ಯಕ್ಕೂ ಅದು ಹೊಂದಾಣಿಕೆ ಬರ್ಬೇಕು, ಆಗ ಮಾತ್ರ ಅದೇನು ಸಫಲ ಆಗುತ್ತೆ, ಇಲ್ಲದಿದ್ರೆ ಸಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಭಗವಂತನ ಇದರಲ್ಲಿ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ, ಇಲ್ಲದಿದ್ರೆ ಸಾಧ್ಯ ಆಗುದಿಲ್ಲ. ಇಲ್ಲಾಂದ್ರೆ ಇಂದ್ರನ ತರ ಆಗುತ್ತೆ, ನಾವು ನಮ್ಮ ಪದವಿಯನ್ನು ಬಿಟ್ಟು ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ನಾವು ಅದರಲ್ಲೇ ಇರ್ತೇವೆ. ನೋಡಿ, ಈಗ ನಾವು ಯಾವುದರಲ್ಲೂ ಒಂದರಲ್ಲಿ ಏನು ಇದ್ದೇವೆ ಅಂತ ಅನ್ಕೊಳ್ಳಿ, ಒಂದು ಸ್ಥಾನದಲ್ಲಿ ಇದ್ದೇವೆ, ನಾನು ಅದೇ ಸ್ಥಾನದಲ್ಲಿ ನಾನು ಕೊನೆ ತನಕ ಇರ್ಬೇಕಂತ ನಮ್ಗೆ ಇಚ್ಛೆ ಇದ್ರೆ ಅದು ಸಾಧ್ಯ ಉಂಟಾ? ಆಗೋದಿಲ್ಲ ಪ್ರಭುಜಿ. ನಮ್ಮ ಮೃತ್ಯು ಅನ್ನೋದು ಬಂದೇ ಬರುತ್ತೆ, ಆದ್ರೂ ನಮ್ಮ ಒಳಗಿಡೆಯಿಂದ ಬಿಡುವುದಿಲ್ಲ ಅಲ್ಲ, ಆ ಪ್ರವೃತ್ತಿ ಅನ್ನೋದು ಬಿಡುವುದಿಲ್ಲ. ಅಂದ್ರೆ ಈಗ ಕೆಲವರು ತುಂಬಾ ಜನ ಇದ್ದಾರೆ, ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಇದ್ರೆ, ಆಕ್ಚುಲಿ ಮೊದಲೆಲ್ಲ 50 ವರ್ಷ ಆಗೋ ರಿಟೈರ್ಡ್ ಆಗ್ತಾ ಇದ್ರು, ಆದ್ರೆ ಈಗಿನ ಕಾಲದಲ್ಲಿ ಅವರು 70 ಆದ್ರೂ ಅವರೇನು ಆಫೀಸ್ಗೆ ಹೋಗ್ತಾನೆ ಇರ್ತಾರೆ. ಯಾಕೆ? ಇಚ್ಛೆ, ನನ್ನ ಸ್ಥಾನ ಅಂದ್ರೆ ಬೇರೆಯವ್ರಿಗೆ ಕೊಡ್ಬೇಕು, ಆದ್ರೆ ಕೊಡಲ್ಲ. ಆಕ್ಚುಲಿ ಹೇಳ್ತಾರೆ ಶಾಸ್ತ್ರ ಬಗ್ಗೆ, ಅಂದ್ರೆ 50 ವರ್ಷ ರಿಟೈರ್ಡ್ ಆಗಿ ಹೋಗ್ಬೇಕು, ಆದ್ರೆ ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೇವೆ ಇನ್ನೂ ಸಹ ಜಾಸ್ತಿ ಹೋಗ್ತಾ ಇದ್ದಾರೆ. ಅಂದ್ರೆ ನನ್ನ ಸ್ಥಾನ ಅಂದ್ರೆ ಹೊರಗಡೆಯಿಂದ ಏನು ವಯಸ್ಸಾಗಿದೆ, ಆದ್ರೆ ಒಳಗಡೆ ಇಚ್ಛೆ ಹೋಗಿಲ್ಲ, ಇನ್ನ ಆಸೆಗಳಿವೆ, ಕಾಮ ವಾಸನೆಗಳಿದೆ ಒಳಗಡೆನೆ ಹಾಗೇನೆ ಉಂಟು. ಏನು ಒಳಗಿಂದ ಯಾವುದೇ ಆದಂತ ಇದು ಹೋಗ್ಲಿಲ್ಲ, ಹೊರಗಡೆ ಮಾತ್ರ ಏನು ವೇಷದಲ್ಲಿ ಬದಲಾವಣೆ ಕಾಲ್ತದೆ, ಆದ್ರೆ ಒಳಗಡೆ ಯಾವುದೇ ಆದಂತ ಅವ್ರದ್ದು ಮನಸ್ಸು ಶುದ್ಧ ಆಗಿ ಇರುವುದಿಲ್ಲ. ಈಗ ನೋಡಿ, ನಾವು ಮನೆಯನ್ನೆಲ್ಲ ಖಾಲಿ ಹೊರಗಿಂದ ಕ್ಲೀನ್ ಮಾಡಿದ್ರೆ ಸಾಕಲ್ಲ, ಒಳಗೆ ಸಹ ಮಾಡ್ಬೇಕಾಗುತ್ತಾ? ಒಳಗೆ ಸಹ ಮಾಡ್ಬೇಕಾಗತ್ತೆ ಪ್ರಭುಜಿ. ಇಲ್ಲ, ಅಲ್ಲ, ಹೊರಗಿಂದ ಚಂದ ಕಾಣ್ಬೇಕಲ್ಲ, ಖಾಲಿ ಹೊರಗೆ ಮಾತ್ರ ಗುಡಿಸಿ ಒರೆಸಿದ್ರೆ ಸಾಕು, ಒಳಗೆ ಯಾಕೆ ಒರೆಸ್ಬೇಕು? ಒಳ್ಳೆ ಆರೋಗ್ಯಕ್ಕಾಗಿ ಮಾಡ್ಬೇಕು. ಅಂದ್ರೆ ಒಳಗೆ ಕುತ್ಕೊಳ್ಬೇಕಲ್ಲ ನಮ್ಗೆ ಮನೆಯೊಳಗೆ. ಹಾಗೇನೆ ಭಗವಂತ ಸಹ ಒಳಗೆ ಕುತ್ಕೊಳ್ಬೇಕಲ್ಲ, ಒಳಗೆ ಕುತ್ಕೊಳ್ಬೇಕಾದ್ರೆ ನಾವು ಒಳಗೆ ಸಹ ಏನು ಕ್ಲೀನ್ ಮಾಡ್ಲೇಬೇಕು, ಇಲ್ಲದಿದ್ರೆ ಭಗವಂತ ಒಳಗೆ ಬಂದು ಕೂತ್ಕೊಳ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗ ಇಲ್ಲಿ ನಾವು ನೋಡ್ಬೋದು, ವೇಷಧರಿಸಿ ಯಾರು ಇಂದ್ರ ಏನೋ ಅವನ ಏನು 100 ಏನು ಶತಕೃತು ಅನ್ನುವ ಪದವಿಯನ್ನೇನೋ ಪಟ್ರು, ಆದ್ರೆ ಇದರಿಂದ ಭಗವಂತ ತೀರ್ಥರಾದ್ರ ಅವನು ಮಾಡಿದಂತ ಕೆಲಸದಿಂದ ಭಗವಂತ ತೀರ್ಥರಾದ್ರ ಇಲ್ಲ ಪ್ರಭು. ಆದ್ರೆ ಇಲ್ಲಿ ನೋಡ್ಬೋದು ನೀವು, ಪೃಥು ಮಹಾರಾಜರು 99 ಏನು ಮಾಡಿದ್ರು, ಆದ್ರೆ ಅಲ್ಲಿಗೆ ನಿಲ್ಲಿಸಿದ್ರು, ಆದ್ರೆ ಭಗವಂತ ಏನಾದ್ರು ಭಗವಂತ ತೃಪ್ತಿ ಆದ್ರು. ಅವರ ಉದ್ದೇಶ ಏನಾಗಿತ್ತು? ಅವರ ಉದ್ದೇಶ ಅಲ್ಲ ನಾನು 100 ಏನು ಅಶ್ವಮೇಧ ಯಜ್ಞವನ್ನು ಮಾಡ್ಬೇಕು, ಅದಲ್ಲ ಉದ್ದೇಶ. ಅವರಿಗೆ ಏನು ಉದ್ದೇಶ? ಅವರಿಗೆ ಭಗವಂತ ತೃಪ್ತರಾಗ್ಬೇಕು, ಅದು ಉದ್ದೇಶ. ಇಲ್ಲಿ ಹೇಳ್ತಾರೆ ನಮ್ಗೆ ನಂಬರ್ ಅನ್ನೋದಂದ್ರೆ ಈ ಸ್ಥಾನಮಾನ ಅನ್ನೋದು ಮುಖ್ಯ ಅಲ್ಲ. ಭಕ್ತಿಯಲ್ಲಿ ಏನು ಮುಖ್ಯ? ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಏನು ಮುಖ್ಯ? ಶ್ರದ್ಧೆ. ಏನು ಮುಖ್ಯ ಅಂದ್ರೆ ಭಗವಂತ ಇಲ್ಲಿ ತೃಪ್ತರಾಗ್ತಾರೋ
ತೃಪ್ತಿ ಪಡ್ತಾರೋ ಇಲ್ವೋ ಅನ್ನೋದು ನಾವು ನೋಡುದು ಮುಖ್ಯ. ಅದಲ್ಲದೆ ಇಂದ್ರನ ತರ ಅಂದ್ರೆ ನಾನೇ 100 ಯಜ್ಞವೆಲ್ಲ ಮಾಡೋಕೆ ಯಾವ ಉದ್ದೇಶ ಏನು? ಉದ್ದೇಶ ಯಾವುದು ಉದ್ದೇಶ ಇಲ್ಲ. ಅಂದ್ರೆ ಭಗವಂತನನ್ನು ತೃಪ್ತಿ ಪಡಿಸೋದಲ್ಲ, ಅಲ್ಲ ಸಮಾಜ ಅಂದ್ರೆ ಬೇರೆ ಅಂದ್ರೆ ಅವರೇನು ಬೇರೆ ಇದಕ್ಕೋಸ್ಕರ ಉದ್ದೇಶಕ್ಕೋಸ್ಕರ ಮಾಡಿದ್ರು ಯಾವುದು ಅಲ್ಲ. ಈಗ ನೋಡಿ ಪ್ರಭು ಹೇಳ್ತಾ ಇದ್ರು ನಿನ್ನ ಕ್ಲಾಸಲ್ಲಿ, ಈಗ ಎಲ್ಲಿಯಾದ್ರೂ ದೈತ್ಯರು ಯಜ್ಞ ಮಾಡ್ತಿದ್ರ ಅಂದ್ರೆ ಇಂದ್ರ ತಡೆಯುವುದು ಹೌದು. ಯಾಕೆ ಅಂದ್ರೆ ದೈತ್ಯರೇನಾದ್ರೂ ಅವ್ರ ಪದವಿಯನ್ನು ತಗೊಂಡ್ರೆ ಏನ್ ಮಾಡ್ತಾರೆ? ಆ ಪದವಿಯನ್ನು ಹಾಳ್ ಮಾಡ್ತಾರೆ. ಅವರು ಹಾಳು ಮಾಡ್ತಾರೆ. ಆದ್ರೆ ಇಲ್ಲಿ ಭಗವಂತನ ಶಕ್ತಿ ಅವತಾರ ಪೃಥು ಮಹಾರಾಜರು ಇವರು ಮಾಡುವುದನ್ನು ನಿಲ್ಲಿಸುವ ಅಗತ್ಯ ಇತ್ತ ಅವರಿಗೆ? ಇಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಇರ್ಲಿಲ್ಲ. ಆದ್ರೆ ಇದು ಅಸೂಯೆಯಿಂದ ಅವರೇನು ನಮ್ಮ ದೇವರಾಜ ಇಂದ್ರ ಅವರು ನನ್ನ ಸ್ಥಾನ ಹೋಗ್ಬೇಕನ್ನೋದಕ್ಕೋಸ್ಕರ ಅವರು ಮಾಡ್ತಾರೆ. ಅದಲ್ಲದೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಈಗ ಯಾರಾದ್ರೂ ಬೇರೆ ಅಂದ್ರೆ ಈಗ ರಾವಣ, ಹಿರಣ್ಯಕಶಿಪು ಇವರೆಲ್ಲ ಮಾಡುವಾಗ ಓಕೆ ಅವರು ಇದು ಮಾಡುದು ಅಂದ್ರೆ ಇಂಥ ಇದನ್ನು ನಿಲ್ಲಿಸುವುದು ಯಾಕೋಸ್ಕರ ಅಂದ್ರೆ ಜಗತ್ ಕಲ್ಯಾಣಕ್ಕೋಸ್ಕರ, ಅಂದ್ರೆ ಅವರ ಕೈಗೆ ಸಿಕ್ಕಿದವರೇನು ಎಲ್ಲ ನಾಶ ಮಾಡ್ತಾರೆ. ಆದ್ರೆ ಇಲ್ಲಿ ಖುದ್ದು ಅಂದ್ರೆ ಭಗವಂತನ ಶಕ್ತಿ ಅವತಾರ ಪೃಥು ಮಹಾರಾಜರು ಮಾಡ್ತಿರೋದಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ. ಹಾಗೇನೆ ಭಗವಂತನ ತೃಪ್ತಿಗೋಸ್ಕರ ಮಾಡ್ತಾ ಇದ್ರು ಸಹ ಅವರೇನು ನಿಲ್ಲಿಸ್ತಾ ಇದ್ದಾರೆ. ಇದರ ಉದ್ದೇಶ ಏನಂದ್ರೆ ಇಚ್ಛೆ, ಆಸೆ ಅನ್ನೋದು ಬಿಡುವುದಿಲ್ಲ. ನಾನು ಒಬ್ಬನೇನು 100 ಏನು ಅಶ್ವಮೇಧ ಯಜ್ಞಗಳನ್ನ ಮಾಡಿದವನಾಗಿರ್ಬೇಕು, ಹಾಗೇನೆ ನಾನೇ ದೇವೇಂದ್ರನ ಆಗಿರ್ಬೇಕಂದ್ರೆ ನನ್ನೇನು ಸ್ಥಾನ ಹೋಗ್ಬಾರ್ದು. ಈ ರೀತಿ ಅವನೇನು ಉದ್ದೇಶದಿಂದ ಅವರು ಯಾವ ಹೀನ ಕಾರ್ಯಕ್ಕೆ ಇಳಿತಾರೆ ಅಂತ ನೀವು ನೋಡ್ಬೋದು. ಸನ್ಯಾಸವೇ ಒಮ್ಮೆ ಧರಿಸುವುದಲ್ಲ, ಒಂದು ಸಲ ಅಲ್ಲ, ಪುನಃ ಏನು ಎರಡನೇ ಸಲ ಅವರೇನು ಆ ಸನ್ಯಾಸಿ ಪುನಃ ಏನು ಬರ್ತಾ ಇದ್ದಾರೆ. ಆ ಸನ್ಯಾಸಿ ವೇಷವನ್ನು ಧರಿಸಿ ಏನು ಅವರ ಏನು ಇಂದ್ರಿಯ ತೃಪ್ತಿಯನ್ನು ಇದು ಮಾಡಿ ಅಂದ್ರೆ ನನ್ನ ಸ್ಥಾನ ನನ್ನ ಇದಕ್ಕೋಸ್ಕರ ಅವರನ್ನು ಪುನಃ ಇಲ್ಲಿ ಬರ್ತಾರೆ. ಇಲ್ಲಿ ನೋಡಿ 13ನೇ ಶ್ಲೋಕದಲ್ಲಿ ನಾವು ಪುನಃ ಅವರೇನು ಪೃಥು ಮಹಾರಾಜ ಏನು ಇದನ್ನು ಕುದುರೆಯನ್ನು ತರ್ತಾರೆ. ಪುನಃ ಅವ್ರು 2ನೇ ಬಾರಿ ಇಲ್ಲಿ ನೋಡ್ತಾರೆ 16ನೇ ಪುನಃ ಹೇಳ್ತಾರೆ. ಪುನಃ ಅವರೇನು ಇಂದ್ರ ಪುನಃ 2ನೇ ಬಾರಿ ಸಹ ಏನು ಅವರೇನು ಕುದುರೆಯನ್ನು ಪುನಃ ಅಪಹರಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆಗಾಗ ಯಾಕೆಂದ್ರೆ ಅಷ್ಟು ಅವರಿಗೇನು ಆ ಸ್ಥಾನದ ಮೇಲೆ ಇದು, ಅದಕ್ಕೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ನಾವು ಸಹ ನೋಡ್ಬೋದು ಹೊರಗೆ ತುಂಬಾ ಕಾರ್ಯಗಳನ್ನು ನೋಡ್ಬೋದು. ಕೆಲವರು ಅವರ ಸ್ಥಾನಕ್ಕೋಸ್ಕರ ಯಾವುದನ್ನು ಮಾಡ್ಲಿಕ್ಕೆ ರೆಡಿ ಇರ್ಬೋದು. ಈಗ ನಾವು ನೋಡ್ಬೋದು ಕೆಲವು ಸ್ಥಾನದಲ್ಲಿ ಅಂದ್ರೆ ಇನ್ನೊಬ್ಬರನ್ನು ತನ್ನ ಮನೆಯವರನ್ನೇನು ಕೊಲ್ಲಿಕ್ಕೆ ಸಹ ರೆಡಿ ಇರ್ತಾರೆ. ತನ್ನ ಜಾಗಕ್ಕೋಸ್ಕರ ಅಥವಾ ತನ್ನ ಅಂತಸ್ತಿಗೋಸ್ಕರ ರೆಡಿ ಇರುವುದಿಲ್ವಾ? ಪ್ರಭು ಏನ್ ಕೆಲಸ ಮಾಡಕ್ಕೂ ರೆಡಿ ಇರ್ತಾರೆ. ಏನು ಕೆಲಸ ಮಾಡಕ್ಕೂ ರೆಡಿ ಇರ್ತಾರೆ. ಯಾವ ನಾಟಕವನ್ನು ಬೇಕಾದ್ರೂ ಮಾಡ್ತಾರೆ, ಇದ್ರು ಒಂದು ಮಾಡ್ತಾರೆ, ಹಿಂದೆಂದ ಸಹ ಮಾತಾಡ್ಲಿಕ್ಕೆ ರೆಡಿ ಇರ್ತಾರೆ. ಯಾಕೆಂದ್ರೆ ಅವರ ಸ್ಥಾನ ಬೇಕು. ಅದಕ್ಕೋಸ್ಕರ ಅವ್ರು ಯಾವ ರೀತಿ ಬೇಕಾದ್ರೂ ಯಾವ ಪರಿಸ್ಥಿತಿಗೆ ಬೇಕಾದ್ರೂ ಅವರು ಇಳಿಲಿಕ್ಕೆ ಅವರು ರೆಡಿ ಇರ್ತಾರೆ. ಅವ್ರಿಗೆ ಗೊತ್ತಿರುವುದಿಲ್ವಾ ತಪ್ಪು ಅಂತ? ಗೊತ್ತಿರುತ್ತೆ. ತನ್ನವರೇ, ಬೇರೆ ಯಾರು ಅಲ್ಲ, ನನ್ನವರೇ, ನನ್ನ ಸಂಬಂಧಿಕರು, ಆದ್ರೂ ಅವರು ಬಿಡ್ಲಿಕ್ಕೆ ತಯಾರಿರುವುದು. ಯಾಕೆಂದ್ರೆ ಆ ಇಚ್ಛೆ ಅನ್ನೋದು ಒಳಗೆ ಅಷ್ಟು ಸಹ ಏನು ಜಾಗೃತವಾಗಿರುತ್ತೆ, ಆ ಕಾಮವಾಸನೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಆ ಭಗವಂತನ ನಾಮವನ್ನು ಯಾರು ಜಪಿಸುವುದಿಲ್ಲ ಅವರ ಮನಸ್ಸು ಯಾವತ್ತು ಪರಿಶುದ್ಧವಾಗಿ ಇರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರ ಯಾರು ಭಗವಂತನ ಜಪವನ್ನು ಕಲಿಯುಗದಲ್ಲಿ ಜಪ ಮಾಡುವುದಿಲ್ಲ ಅಂತವರ ಮನಸ್ಸು ಎಷ್ಟೇ ಆದ್ರೂ ಅವರೇನು ಕಲ್ಮಶದಲ್ಲೇನು ಮುಳುಗಿ ಇರುತ್ತೆ. ಅದಕ್ಕೋಸ್ಕರ ಅವರು ಹೊರಗೆ ಬರ್ಬೇಕಾದ್ರೆ ಇದರಿಂದ ಅವರೇನು ಆ ಭಗವಂತನ ಜಪವನ್ನು ಮಾಡ್ಬೇಕಿಲ್ಲ. ಅಂದ್ರೆ ಅವ್ರು ಯಾವ ತರ ಇರ್ತಾರೆ ಅಂದ್ರೆ ವೇಷ ಧರಿಸಿದ ರೀತಿ ಇರ್ತಾರೆ. ಒಳಗಿಂದ ಮಾತ್ರ ಮನುಷ್ಯರ ತರ ಇರ್ತಾರೆ, ಆದ್ರೆ ಒಳಗಡೆನು ಅವರ ಗುಣಗಳೇನು ಅಸುರರ ತರ. ಕಲಿಯುಗದಲ್ಲಿ ಎಲ್ಲ ಜನ ಹಾಗೇನೆ, ಅಂದ್ರೆ ವೇಷ ಮಾತ್ರ ಮನುಷ್ಯರದ್ದು, ಹಾಗೆ ಮಾಡುವುದು ಅವರು ಪ್ರಾಣಿಗಿಂತಲೂ ಹೀನ ಕೃತ್ಯ. ನೋಡಿರ್ಬೋದು, ಅಂದ್ರೆ ಎಲ್ಲ ತಿಂತಾರೆ ಹಂದಿ ತರ, ಯಾವುದು ಅವರಿಗೆ ಆಗುತ್ತೆ. ಮಾಂಸ ಭಕ್ಷಣ ಆಗಿರ್ಬೋದು, ಕುಡಿಯುವುದಾಗಿರ್ಬೋದು, ಎಲ್ಲ ಏನು ಅಭ್ಯಾಸಗಳೇನು ಮನುಷ್ಯನ ಹತ್ರ ಇರುತ್ತೆ. ಅದಲ್ಲದೆ ಅದಕ್ಕಿಂತ ಹೇಳ್ತಾರೆ ಕೆಲವೊಮ್ಮೆ ಪ್ರಾಣಿಗಳು ಉತ್ತಮ ಅಂತೆ. ಅದರಲ್ಲಿ ಸಹ ಸಸ್ಯಾಹಾರಿಗ ಏನು ಪ್ರಾಣಿಗಳಿರ್ತದೆ, ಮಂಗ ನೋಡ್ಬೋದು, ದನ ನೋಡ್ಬೋದು. ಮನುಷ್ಯರಂದ್ರೆ ಅದಕ್ಕಿಂತಲೂ ಕೆಳಗೆ ಹೋಗಿದ್ದಾರೆ. ಆದ್ರೆ ಹೇಳುವಾಗ ಹೇಳ್ತಾರೆ ಮಾನವರು ಆದ್ರೆ ಮಾನವರಾಗಿರುವುದಿಲ್ಲ, ಅವರೇನು ಅಸುರರಾಗಿ ಇರ್ತಾರೆ. ವೇಷ ಮಾತ್ರ ಏನು ಮಾನವರ ತರ, ಆದ್ರೆ ಮಾಡುವುದಿಲ್ಲ ಪ್ರಾಣಿಗಿಂತಲೂ ಕಡೆ ಅಂತ ಹೇಳ್ತಾರೆ. ಹಾಗೇನೆ
ಆ ಹೊರಗಿನ ವೇಷ ಮುಖ್ಯ ಅಲ್ಲ. ನಾವೇನು ಒಳಗಡೆ ವೇಷ ಬದಲಾಯಿಸಿದ್ರೆ ತಂದಂತಾನೆ ಹೊರಗೆ ಅದು ನಮಗೆ ಗೊತ್ತಾಗುತ್ತೆ. ಈ ಹೊರಗಡೆ ವೇಷ ಧರಿಸಿದ್ರೆ ಇಲ್ಲಿ ಹೇಳ್ತಾರೆ ಅದು ಸ್ವಲ್ಪ ಸಮಯ ಆಗುವಾಗೇನು ಅದು ಹೊರಗೆ ಬಂದೇ ಬರುತ್ತೆ. ಎಷ್ಟೇ ವೇಷ ಧರಿಸ್ಲಿ ಕೊನೆಗೇನು ಗೊತ್ತಾಗೆ ಆಗುತ್ತೆ. ನೋಡಿ ಎಷ್ಟೋ ಜನ ವೇಷದಲ್ಲಿ ನಾವು ಶಾಸ್ತ್ರದಲ್ಲಿ ನೋಡ್ಬೋದು ಬೇರೆ ಬೇರೆ ವೇಷದಲ್ಲಿ ಬಂದ್ರು, ಆದ್ರೆ ಎಲ್ಲರೇನು ಕೊನೆಗೆ ಸಿಕ್ಕಿ ಬಿದ್ರು. ಎಲ್ಲರೂ ಹಾಗೇನೆ. ನೋಡಿ ಕೃಷ್ಣನನ್ನು ಕೊಲ್ಲಿಕ್ಕೆ ಎಷ್ಟು ಜನ ವೇಷ ಧರಿಸಿ ಬರ್ತಾರೆ. ತೃಣಾವರ್ತ, ಸಟಕಾಸುರ, ಹಾಗೇನೆ ಪೂತನ. ಪೂತನ ಯಾವ ವೇಷದಲ್ಲಿ ಬರ್ತಾರೆ? ಸುಂದರ ಸ್ತ್ರೀ ವೇಷದಲ್ಲಿ ಬರ್ತಾರೆ. ಸುಂದರ ಸ್ತ್ರೀಯ ವೇಷದಲ್ಲಿ ಬರ್ತಾರೆ. ಗೊತ್ತೇ ಆಗುದಿಲ್ಲ ಹಾಲು ಕೊಡ್ಲಿಕ್ಕೆ ಅಂತ ತಾಯಿಯ ರೂಪದ ಹಾಗೆ ಬರ್ತಾರೆ. ಆದ್ರೆ ಅವರ ಬಣ್ಣ ಏನು ಬಯಲು ಆಗುತ್ತೆ. ಹಾಗೇನೆ ಬಣ್ಣ ಬಯಲು ಮಾಡ್ಲಿಕ್ಕೆ ಭಗವಂತನಿಗೇನು ಗೊತ್ತುಂಟು. ಅವರ ಬಣ್ಣ ಒಂದಲ್ಲ ಒಂದು ದಿವಸ ಬಣ್ಣ ಭಗವಂತ ಬಯಲು ಮಾಡ್ತಾರೆ. ನೋಡಿ ಇಂದ್ರ ಇಷ್ಟೆಲ್ಲ ಮಾಡ್ತಾನೆ, ಕುದುರೆಯನ್ನು ಕದ್ದು. ಅವನ ಹೆಸರೇನಾಯ್ತು? ಅವನು ಅಷ್ಟು ದೊಡ್ಡ ಪದವಿ ಇದು, ಆದ್ರೆ ಅವರ ಹೆಸರೇನಾಯ್ತು? ಕೆಟ್ಟೋಯ್ತು ಪ್ರಭು. ಕೆಟ್ಟೋಯ್ತು. ಅದೇ ಉದ್ದೇಶವಾಗಿ ಅವ್ರು ಭಗವಂತನಿಗೋಸ್ಕರ ಮಾಡ್ತಿದ್ರೆ ಅವ್ರು ತುಂಬಾ ಇದಾಗ್ತಾ ಇದ್ರು. ಈಗ ನೋಡಿ ಇಂದ್ರ ಇದಲ್ಲ, ಇನ್ನೊಮ್ಮೆ ಸಹ ಅವರು ಬಂದಿದ್ರು ಅಂದ್ರೆ ಬಾಮನ, ಆದ್ರೆ ಅವರು ಒಳ್ಳೆ ಕಾರ್ಯಕ್ಕೋಸ್ಕರ ಬಂದಿದ್ದು. ನೀವು ನೋಡಿರ್ಬೋದು ನಾವು ಮಹಾಭಾರತದಲ್ಲಿ ಅವರು ಕರ್ಣನ ಏನು ಕವಚ ಕುಂಡಲವನ್ನು ತಗೊಂಡು ಹೋಗ್ಲಿಕ್ಕೆ ಬಂದಿದ್ರು ಇಂದ್ರ ಅಲ್ವಾ. ಅವರು ಯಾವ ವೇಷದಲ್ಲಿ ಬಂದಿದ್ರು? ಪ್ರಭುಜಿ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ರು. ಆಗ ಅವರ ಉದ್ದೇಶ ಏನಾಗಿತ್ತು? ಕರ್ಣಕುಂಡಲಗಳನ್ನ ಪಡೆಯೋದು, ದಾನ ಪಡೆಯೋದು ಕರ್ಣನ ಹತ್ರದಿಂದ, ಅರ್ಜುನನ ಯುದ್ಧದಲ್ಲಿ ಗೆಲ್ಬೇಕು ಅಂತ ಅವ್ರ ಉದ್ದೇಶ. ಅದು ಒಳ್ಳೆಯ ಉದ್ದೇಶ ಆಗಿತ್ತು, ಧರ್ಮದ ಉದ್ದೇಶ ಆಗಿತ್ತು. ಅದೇ ಯಾರಿಗೋಸ್ಕರ ಅವ್ರು ಮಾಡ್ತಾ ಇದ್ರು ಆಗ? ಕೃಷ್ಣನಿಗೋಸ್ಕರ, ಭಗವಂತನಿಗೋಸ್ಕರ ಮಾಡ್ತಾ ಇದ್ರು. ಅಲ್ಲಿ ನೋಡ್ಬೋದು. ಅಂದ್ರೆ ನಾವು ಮಾಡುವ ಕಾರ್ಯ ಯಾರಿಗೋಸ್ಕರ ಅನ್ನೋದು ಮುಖ್ಯ. ಅಂದ್ರೆ ಯಾವ ಉದ್ದೇಶದಿಂದ ಮಾಡ್ತಿದ್ದೇವೆ, ನಾವು ದೇವರಿಗೋಸ್ಕರ ಮಾಡ್ತಿದ್ದೇವೋ ಅಲ್ಲ ಸ್ವಂತ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದೇವೆ ಅನ್ನೋದು ಮುಖ್ಯ. ಅಂದ್ರೆ ನಾವು ಭಗವಂತನಿಗೋಸ್ಕರ ಮಾಡ್ತಿದ್ದೇವೆ ಅಂದ್ರೆ ನಮ್ಗೆ ಅದರಲ್ಲಿ ಸಂಪೂರ್ಣವಾಗಿ ನಮ್ಗೇನು ಅದರಲ್ಲಿ ಒಳ್ಳೆಯದೇ ಆಗುತ್ತೆ. ಹಾಗೇನೆ ನಾವು ಭಗವಂತನ ಪ್ರೀತಿ ಪಾತ್ರ ಆಗುತ್ತೆ. ಹಾಗೇನೆ ನಮ್ಮ ಸ್ವಂತ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದೇವೆ ಅನ್ನೋದ ಅಂದ್ರೆ ಅದರಲ್ಲಿ ನಮ್ಮೇನು ನಾಶವೇ ಆಗುತ್ತೆ. ಅದರಲ್ಲಿ ಯಾವುದೇ ಆದಂತ ನಮಗೆ ಒಳಿತು ಆಗುವುದಿಲ್ಲ. ಅದಕ್ಕೋಸ್ಕರ ಅದೇ ಹೇಳ್ತಾರೆ. ನೆಕ್ಸ್ಟ್ ನಾವು ನೋಡ್ಬೋದು, ನೆಕ್ಸ್ಟ್ ಶ್ಲೋಕದಲ್ಲಿ ಬರ್ತದೆ. ಅಂದ್ರೆ ಹೇಳ್ತಾರೆ ಮುಂದೆ ಹೋದಾಗ, ಬ್ರಹ್ಮದೇವರ ಮಾತು ಹೇಳಿದ ತಕ್ಷಣ ಏನು ಪೃಥು ಮಹಾರಾಜರು ಯಜ್ಞವನ್ನು ನಿಲ್ಲಿಸ್ತಾರೆ. ಅದಲ್ಲದೆ 99 ಆಗಿತ್ತು. 99 10ರಲ್ಲಿ 5ರಲ್ಲಿ ನಿಲ್ಲಿಸಲ್ಲ, 99 ಆದ್ರೂ ಪೃಥು ಮಹಾರಾಜರು ನಿಲ್ಲಿಸ್ತಾರೆ. ಅಂದ್ರೆ ಬ್ರಹ್ಮದೇವರ ಆಜ್ಞೆಯ ಪ್ರಕಾರ. ಇದನ್ನು ನೋಡಿ ದೇವರಿಗೆ ಸಹ ಖುಷಿ ಆಗುತ್ತೆ, ಅವ್ರು ಕೆಳಗೆ ಬರ್ತಾರೆ. ಹಾಗೇನೆ ಇಂದ್ರನಿಗೆ ಸಹ ಇದರಲ್ಲಿ ಏನು ಅವರಿಗೆ ಬೇಜಾರಾಗುತ್ತೆ ಅವರು ಮಾಡಿದಂತ ಕಾರ್ಯದಿಂದ. ಅವರು ಪೃಥು ಮಹಾರಾಜನ ಕಾಲಿಗೆ ಸಹ ಬೀಳ್ತಾರೆ, ಕ್ಷಮೆಯನ್ನು ಏನು ಯಾಚನೆಯನ್ನು ಮಾಡ್ತಾರೆ. ಅದಕ್ಕೇನೆ ನಾವು ಮಾಡುವ ಕಾರ್ಯದಲ್ಲಿ ನಾವು ಯಾರಿಗೆ ತೃಪ್ತಿ ಆಗುತ್ತೋ ಅನ್ನೋದು ಮೊದಲು ನೋಡ್ಬೇಕು. ಪ್ರಭುಪಾದ ಹೇಳ್ತಾರೆ, ಅಂದ್ರೆ ಯಾವುದು ಕೃಷ್ಣನಿಗೆ ಸಂಬಂಧಪಟ್ಟಿದೆಯೋ ಅದು ಮಾತ್ರ ಕೃಷ್ಣ ಕಾನ್ಸಸ್ ಅಂತೆ. ಯಾವುದು ಕೃಷ್ಣನಿಗೆ ಸಂಬಂಧ ಪಟ್ಟಿಲ್ಲವೋ ಅದು ಪಾಖಂಡಿ ಕಾನ್ಶಿಯಸ್. ಅಂದ್ರೆ ಕೃಷ್ಣನಿಗೆ ಪಟ್ಟದಲ್ಲದು ಬಾಕಿ ಎಲ್ಲ ವ್ಯರ್ಥ ಅಂತ ಹೇಳ್ತಾರೆ. ಅದು ಸಮಯವ ಕೇವಲಂ ಅಂತ ಹೇಳ್ತಾರೆ. ಅಂದ್ರೆ ಅದರಲ್ಲಿ ನಮ್ಮ ಸಮಯ ಎಲ್ಲ ವ್ಯರ್ಥ. ಯಾವುದು ಕೃಷ್ಣನಿಗೆ ಸಂಬಂಧಪಟ್ಟಿದೋ ಅದು ಮಾತ್ರ ನಮಗೆ ಪ್ರಯೋಜನಕಾರಿ. ಹಾಗೇನೆ ನಾವು ಇಲ್ಲಿ ತಿಳ್ಕೊಳ್ಬೇಕಾದ್ದು, ನಾವು ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈಗ ನೋಡಿ ಇಂದ್ರ ಎರಡೆರಡು ಸರ್ತಿ ತುಂಬಾ ಸರ್ತಿ ಪ್ರಯತ್ನ ಮಾಡಿದ್ರು, ಒಮ್ಮೆ ಕುದುರೆಯನ್ನು ಕದ್ರು, ಪುನಃ ಪ್ರಯತ್ನವನ್ನು ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ. ಯಾಕೋಸ್ಕರ? ಅವರ ಪದವಿಗೋಸ್ಕರ. ಅವರ ಪದವಿ ಕೆಳಗೆ ಬೀಳ್ಬಾರ್ದು, ತನ್ನ ಸ್ವಯಂ ಉದ್ದೇಶಕ್ಕೋಸ್ಕರ ಅವರು ಮಾಡ್ತಾ ಇದ್ದಾರೆ. ಇದೇ ನಾವು ಪ್ರಯತ್ನವನ್ನು ನಾವೇನು ಭಗವಂತನಿಗೋಸ್ಕರ ಮಾಡಿದ್ರೆ ನಾವೆಷ್ಟೋ ಆ ಭಗವಂತನಿಗೆ ಪ್ರೀತಿ ಪಾತ್ರರಾಗ್ಬೋದು. ಹಾಗೇನೆ ಪೃಥು ಮಹಾರಾಜರನ್ನು ನೋಡ್ಬೋದು. ಅವರು ಯಜ್ಞ ಇದು ನಿಲ್ಲಿಸಿ ಅಂತ ಹೇಳುವಾಗ ಕ್ಷಣಿಕವೇ ನಿಲ್ಲಿಸ್ತಾರೆ. ಅವರಿಗೆ ಅದರಲ್ಲಿ ಯಾವುದೇ ಆದಂತ ಆಸಕ್ತಿ ಉಂಟಾ? ಈಗ ಆಸಕ್ತಿ ಇದ್ದವರ ಹತ್ರ ನಿಲ್ಲಿಸಿ ಅಂತ ಹೇಳಿದ್ರೆ ನಿಲ್ಲಿಸ್ತಾರ ಅವರು? ನಿಲ್ಲಿಸ್ತಾರ? ಇಲ್ಲ ಪ್ರಭುಜಿ, ನಿಲ್ಲಿಸುವುದಿಲ್ಲ. ಅವರು ಇನ್ನು ಪುನಃ ಮಾಡ್ತಾರೆ. ಅದಕ್ಕೇನೆ ಬ್ರಹ್ಮದೇವರು ಯಾಕೆ ಪೃಥು ಮಹಾರಾಜರಿಗೆ ಅವರು ನೋಡಿ ಪೃಥು ಮಹಾರಾಜ ಕಂಪ್ಲೀಟ್ ಆಗಿ ಏನು ಡಿಟ್ಯಾಚ್ ಆಗಿದ್ದಾರೆ.
ಅವರಿಗೆ ಯಾವುದೇ ಆದಂತಹ ಆಸಕ್ತಿ ಇಲ್ಲ. ಆದ್ರೆ ಇಂದ್ರ ಇಲ್ಲಿ ಸಂಪೂರ್ಣವಾಗಿ ಆಸಕ್ತಿ ಆದಿದ್ದಾರೆ ಅವರ ಸ್ಥಾನದಲ್ಲಿ. ಒಬ್ರು ನೋಡ್ಬೋದು ಭಗವಂತನಿಗೋಸ್ಕರ ಅಂದ್ರೆ ಖಾಲಿ ಭಗವಂತ ಸಂಪೂರ್ಣವಾಗಿ ಅದರಿಂದ ವಿರಕ್ತಿಯನ್ನು ಪಡೆದಿದ್ದಾರೆ, ಇನ್ನೊಬ್ಬ ಸಂಪೂರ್ಣವಾಗಿ ಆಸಕ್ತಿಯನ್ನು ಪಡೆದಿದ್ದಾರೆ. ಇಲ್ಲಿ ನೋಡ್ಬೋದು ಅಂದ್ರೆ ಶುದ್ಧ ಭಕ್ತರು ಹೇಗಿರ್ತಾರೆ ಅಂದ್ರೆ ಅವರಿಗೆ ಭಗವಂತನನ್ನು ಬಿಟ್ಟು ಅವರಿಗೆ ಬೇರೆ ಯಾವುದು ಅವರಿಗೇನು ಆಸಕ್ತಿಯನ್ನು ತಂದು ಕೊಡುವುದಿಲ್ಲ. ಹಾಗೇನೆ ಮಿಶ್ರಿತ ಭಕ್ತಿಯಲ್ಲಿರುವಾಗ ದೇವೇಂದ್ರನೇ ನಾವು ಇಂದ್ರನನ್ನು ಇದು ಮಾಡ್ಬೋದು ಟೀಕೆ ಆದ್ರೂ ನಾವು ಮಿಶ್ರಿತ ಭಕ್ತಿಯಲ್ಲಿರುವಾಗ ಒಮ್ಮೊಮ್ಮೆ ನಾವೇನು ಹೇಳ್ತಾರೆ ಈ ಸಮುದ್ರದ ಅಲೆ ತರ ಒಮ್ಮೆ ಮೇಲೆ ಒಮ್ಮೆ ಕೆಳಗೆ ಆಗ್ತಾ ಇರುತ್ತೆ ನಮ್ಮ ಜೀವನ ತಳಮಳ ಅಂದ್ರೆ ನಮ್ಮ ಜೀವನದಲ್ಲಿ ಏರುಪೇರು ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ನಾವು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತಿಯಲ್ಲಿ ಇದ್ರೆ ಆ ಏರುಪೇರುಗಳನ್ನೆಲ್ಲ ಏನು ಆ ಭಗವಂತ ಸರಿ ಮಾಡ್ತಾರೆ. ಹೇಳ್ತಾರೆ ಮಚ್ಚಿತ ಮತ್ಕದ ಪ್ರಾಣ ಬೋಧೆ ಅಂತ ಪರತ್ಪರ ಕಥಂಚನಿತ ಮಾನಿತ್ಯ ಸುಶಂತಿತ ರಮಂತಿತ ಅಂದ್ರೆ ನಮ್ಮ ಚಿಂತನೆ ಏನು ಸಂಪೂರ್ಣವಾಗಿ ಏನು ಆ ಭಗವಂತನಲ್ಲಿ ನಾವು ಇಟ್ಕೊಳ್ಬೇಕು. ಆಗ ಮಾತ್ರ ನಾವೇನು ನಮ್ಮ ಮನಸ್ಸು ಸಂಪೂರ್ಣವಾಗಿ ಆ ಭಗವಂತನಲ್ಲಿ ಇರುತ್ತೆ. ಅದಲ್ಲದೆ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯ ಸಹ ಪ್ರಭುಪಾದ ಹೇಳ್ತಾರೆ ಇದು ಕೃಷ್ಣನಿಗೆ ಖುಷಿಯನ್ನು ತಂದು ಕೊಡುತ್ತಾ ಇಲ್ವಾ ಅಂತ ನಾವೇನು ನೋಡಿಕೊಳ್ಬೇಕು. ಅದಲ್ಲದೆ ನಾವು ಮಾಡುವಂತ ಕಾರ್ಯ ನಾವು ವೇಷ ತೊಟ್ಟಿದ್ದೇವೆ ಧರ್ಮದ್ದು, ಆದ್ರೆ ನಾವು ಈ ವೇಷದಲ್ಲಿ ನಾವು ಅಧರ್ಮದ ಕೆಲಸವನ್ನೇನು ಮಾಡಬಾರ್ದಂತ ಹೇಳ್ತಾರೆ. ನಾವು ಮಾಡುವಂತ ಕೆಲಸ ಏನು ಆ ಭಗವಂತನಿಗೇನು ತೃಪ್ತಿಯನ್ನು ತಂದು ಕೊಡ್ಬೇಕು. ಕೃಷ್ಣ ತುಷ್ಟ ಜಗತ್ತುಷ್ಟ ಅಂತ ಹೇಳ್ತಾರೆ. ಭಗವಂತ ತೃಪ್ತಿ ಆದ್ರೆ ಎಲ್ಲವೂ ತಂತಾನೆ ಏನು ತೃಪ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಪೃಥು ಮಹಾರಾಜರನ್ನು ನೋಡಿ ಕಲಿಬೇಕು. ಅದಲ್ಲದೆ ನಾವು ಇಂದ್ರನನ್ನು ನೋಡಿ ಕಲಿಯುವುದಲ್ಲ. ಅದೇ ಶಾಸ್ತ್ರ ನಮ್ಗೇನು ತಿಳಿಸುತ್ತದೆ ಈ ಶ್ಲೋಕದಲ್ಲಿ. ಅಂದ್ರೆ ಇಂದ್ರ ವೇಷ ಧರಿಸಿ ಬರ್ತಾರೆ ಆದ್ರೆ ಸ್ವಂತ ಹುದ್ದೆಗೋಸ್ಕರ. ಆದ್ರೆ ಪೃಥು ಮಹಾರಾಜರಿಗೆ ಖಾಲಿ ಭಗವಂತನ ತೃಪ್ತಿಗೋಸ್ಕರ ಮಾಡುದು ಅಷ್ಟೇ ವಿನಃ ಯಾವುದೇ ಸ್ಥಾನಮಾನಕ್ಕೂ ಅಲ್ಲ ಯಾವುದೇ ಇದಕ್ಕೋಸ್ಕರ ಅವರು ಏನು ಮಾಡ್ತಾ ಇಲ್ಲ. ಹರೇ ಕೃಷ್ಣ. ಹಾಗೇನೆ ಇವತ್ತಿನ ಕ್ಲಾಸಿಗೆ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.